ವೀಕ್ಷಕರೇ ನಮಸ್ಕಾರ. ಮಂಗಳ ಶಿಕ್ಷಣ ಮಾರ್ಗದರ್ಶಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಅಂದರೆ ಯಾವಾಗ ಈ ಒಂದು ಕೋವಿಡ್ ಎನ್ನುವಂತಹ ಮಹಾಮಾರಿ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿತೋ ಆವಾಗ ಎಲ್ಲರೂ ಕೂಡ ಅರಿತುಕೊಂಡದ್ದು ಅಥವಾ ಒಂದು ಪ್ರಾಮುಖ್ಯತೆ ಅರಿವಾಗಿದ್ದು ಯಾರ್ದು ಅಂತ ಹೇಳಿದ್ರೆ ಅದು ವೈದ್ಯಕೀಯ ಸಿಬ್ಬಂದಿಗಳದ್ದು. ಯಾಕೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸ್ತಬ್ಧಗೊಂಡಿದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎಲ್ಲವೂ ಉದ್ಯಮ ಇರ್ಬೋದು ಅಥವಾ ವ್ಯವಹಾರಗಳಿರ್ಬೋದು ಏನು ಕೂಡ ಇಲ್ಲದೆ ತಮ್ಮ ತಮ್ಮ ಮನೆಗಳಲ್ಲಿ ಕೂತ್ಕೊಂಡಿದ್ದಂತಹ ಸಂದರ್ಭದಲ್ಲಿ ತಮ್ಮ ನಿಗದಿತ ಅವಧಿಗಿಂತಲೂ ಜಾಸ್ತಿ ಕೆಲಸ ಮಾಡಿ ಅದೆಷ್ಟೋ ಜೀವಗಳನ್ನು ಉಳಿಸಿದಂಥವ್ರು ಅಂತ ಹೇಳಿದ್ರೆ ಅದು ವೈದ್ಯಕೀಯ ಸಿಬ್ಬಂದಿಗಳು ಅನ್ನುವಂಥದ್ದು. ಸೊ ಎಲ್ಲರೂ ಕೂಡ ಈ ಒಂದು ಕೋವಿಡ್ ವಾರಿಯರ್ಸ್ ಯಾರಿದ್ದಾರೆ ಅವರಿಗೆ ಈಗ ಸೆಲ್ಯೂಟ್ಗಳನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಹಿಂದಲೂ ಕೂಡ ಅವರ ಒಂದು ಪ್ರಾಮುಖ್ಯತೆಯ ಬಗ್ಗೆ ಅರಿವಿತ್ತು. ಆದ್ರೆ ಅವರು ಎಷ್ಟು ಇಂಪಾರ್ಟೆಂಟ್, ಇಂತಹ ಒಂದು ಮಹಾಮಾರಿ ಅಥವಾ ಒಂದು ಪ್ಯಾಂಡಮಿಕ್ ಬಂದಂತಹ ಸಂದರ್ಭದಲ್ಲಿ ಅವರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅನ್ನುವಂಥದ್ದನ್ನ ಬಹುಶಃ ಈ ಒಂದು ಸಿಚುವೇಶನ್ ತೋರಿಸಿಕೊಟ್ಟಿದೆ. ಅದರ ಜೊತೆಗೆ ಅನೇಕರಿಗೆ ಅದು ಒಂದು ಉತ್ತೇಜನವನ್ನು ಕೂಡ ಕೊಟ್ಟಿದೆ. ನಾವು ಕೂಡ ಇಂತಹ ಒಂದು ಕ್ಷೇತ್ರಕ್ಕೆ ಇಳಿಬೇಕು, ಈ ಮೂಲಕ ನಾವು ಕೂಡ ಇನ್ನೊಬ್ಬರಿಗೆ ಬೆಳಕಾಗುವಂತಹ ಕೆಲಸಗಳನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಈ ಒಂದು ವೈದ್ಯಕೀಯ ಇರ್ಬೋದು ಅಥವಾ ಅರೆ ವೈದ್ಯಕೀಯ ಸಿಬ್ಬಂದಿಗಳ ಸೇವೆಯನ್ನ ಈ ಸಂದರ್ಭದಲ್ಲಿ ನಾವು ನಿಜಕ್ಕೂ ಕೂಡ ಗುರುತಿಸಿಕೊಂಡಿರುವಂತದ್ದು. ಅಂತಹ ಸಂದರ್ಭದಲ್ಲಿ ಅಂತಹ ಒಂದು ವೈದ್ಯಕೀಯ ಸಿಬ್ಬಂದಿಗಳು ಯಾರಿದ್ದಾರೆ ಅಥವಾ ಅರೆ ವೈದ್ಯಕೀಯ ಸಿಬ್ಬಂದಿಗಳು ಯಾರಿದ್ದಾರೆ ಅವರನ್ನ ತಯಾರು ಮಾಡುವಂಥದ್ದು ಕೂಡ ಅಷ್ಟೇ ಪ್ರಾಮುಖ್ಯದ ಕೆಲಸ. ಈ ನಿಟ್ಟಿನಲ್ಲಿ ಮಂಗಳೂರಿನ ಅನೇಕ ಶಿಕ್ಷಣ ಸಂಸ್ಥೆಗಳು ಪ್ರಯತ್ನವನ್ನ ಮಾಡ್ತಾ ಇದೆ. ಅದೆಷ್ಟೋ ಕೊಡುಗೆಗಳನ್ನ ಪ್ರತಿ ವರ್ಷ ಅವರು ಕೊಡ್ತಾ ಇದ್ದಾರೆ. ಅಂತಹ ಪ್ರಮುಖ ಶಿಕ್ಷಣ ಸಂಸ್ಥೆಗಳ ಪೈಕಿ ಮಂಗಳ ಗ್ರೂಪ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಒಂದು. ನಾವು ಕಳೆದ 3 ಸಂಚಿಕೆಗಳಲ್ಲಿ ಮಂಗಳ ಗ್ರೂಪ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ನ ಬಗ್ಗೆ ಮಾಹಿತಿಯನ್ನ ನಿಮಗೆ ತಿಳಿಸಿಕೊಡ್ತಾ ಇದ್ದೇವೆ. ಏನೆಲ್ಲ ಅರೆ ವೈದ್ಯಕೀಯ ಕೋರ್ಸ್ಗಳಿದೆ, ನರ್ಸಿಂಗ್ ನಲ್ಲಿ ಏನೆಲ್ಲ ಅವಕಾಶಗಳಿದೆ, ಹೇಗೆ ಜಾಯಿನ್ ಆಗ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಸೊ ಇವತ್ತು ಮತ್ತೊಮ್ಮೆ ಆ ಒಂದು ವಿಚಾರಗಳನ್ನ ನಿಮ್ಮ ಮುಂದೆ ತಿಳಿಸಿಕೊಡೋದಕ್ಕೆ ನಾವು ಬಂದಿದ್ದೇವೆ. ಅಂದ್ರೆ ಈಗಾಗಲೇ ಹೇಳಿದ ಹಾಗೆ ಆ ಒಂದು ಪರಿಸ್ಥಿತಿಯನ್ನ ನಾವು ಗಮನಿಸಿದ್ರೆ ಉದ್ಯೋಗಕ್ಕೆ ಬಹಳಷ್ಟು ಸವಾಲುಗಳಿದೆ. ಯಾವ ಕ್ಷೇತ್ರದಲ್ಲಿ ನಾವು ಹೋದ್ರೆ ನಮಗೆ ನಿಗದಿತವಾಗಿ ಉದ್ಯೋಗ ಸಿಗುತ್ತೆ ಅನ್ನುವಂತ ಭರವಸೆಗಳು, ಸ್ಪಷ್ಟತೆಗಳು ಈಗ ಖಂಡಿತವಾಗ್ಲೂ ಇಲ್ಲ. ಯಾಕಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಪರಿಸ್ಥಿತಿ ಆ ರೀತಿ ಆಗಿದೆ. ಅಂತ ಸಂದರ್ಭದಲ್ಲಿ ಡಿಮಾಂಡ್ ಇರುವಂತದ್ದು ಯಾವಾಗ್ಲೂ ಕೂಡ ತನ್ನ ಒಂದು ಪ್ರಾಮುಖ್ಯತೆಯನ್ನ ಕಳೆದುಕೊಳ್ಳದ ವಿಭಾಗ ಅಂತ ಹೇಳಿದ್ರೆ ಅದು ಅರೆ ವೈದ್ಯಕೀಯ ಕ್ಷೇತ್ರ. ಸೊ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಅವಕಾಶಗಳಿದೆ. ಎಲ್ಲರೂ ಕೂಡ ಉದ್ಯೋಗವನ್ನ ಬೇಗವಾಗಿ ಪಡೆಯೋದಕ್ಕೆ ಇರುವಂತಹ ಒಂದು ಸುಲಭವಾದ ದಾರಿ ಇದು. ಸೊ ಸುಲಭವಾಗಿ ಈಗಾಗಲೇ ಏನು SSLC ಇರ್ಬೋದು ಅಥವಾ PUC ಆದಂತವರು ಹೇಗೆ ಈ ಒಂದು ಕೋರ್ಸ್ಗಳಿಗೆ ಜಾಯಿನ್ ಆಗ್ಬೋದು ಈ ಬಗ್ಗೆ ಮತ್ತೊಮ್ಮೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡೋದಿಕ್ಕೆ ಮಂಗಳ ಸಂಸ್ಥೆಗಳ ಇಬ್ಬರು ಪ್ರಮುಖರು ನಮ್ಮ ಜೊತೆಗೆ ಇದ್ದಾರೆ. ಮೊದಲನೇದಾಗಿ ಕಾರ್ತಿಕ್ ಕಾಮತ್ ಅವರು ಸಹಾಯಕ ಪ್ರಾಧ್ಯಾಪಕರು, ಬಯೋಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅದೇ ರೀತಿ ಇನ್ನೊಬ್ರು ಅತಿಥಿ ನಮ್ಮ ಜೊತೆಗಿರುವಂತವರು ನವೀನ್ ಪಿ. ಇವರು ಕೂಡ ನರ್ಸಿಂಗ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಡ್ತಾರೆ. ನವೀನ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲನೇದಾಗಿ ನಾನು ಕಾರ್ತಿಕ್ ಕಾಮತ್ ಅವರೇ ನಿಮ್ಮಲ್ಲಿ ಕೇಳೋದಕ್ಕೆ ಬಯಸುವಂಥದ್ದು, ಈಗಾಗಲೇ ನಾವು ಮಾತನಾಡಿದ್ದೇವೆ ಒಂದು ಹಂತದಲ್ಲಿ ಮಂಗಳ ಸಂಸ್ಥೆಗಳಲ್ಲಿ ಇರುವಂತಹ ಕೋರ್ಸ್ಗಳ ಬಗ್ಗೆ. ಆದರೆ ಈಗ ಬಹುಶಃ ಎಲ್ಲರಲ್ಲೂ ಕೂಡ ವಿದ್ಯಾರ್ಥಿಗಳಲ್ಲಿ ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಸುಲಭವಾಗಿ ಉದ್ಯೋಗ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅವರಲ್ಲಿರುವಂತಹ ಅಭಿಪ್ರಾಯಗಳು, ಮಾತುಗಳು. ಸೊ ಸುಲಭವಾಗಿ ಉದ್ಯೋಗಕ್ಕೆ ಖಚಿತವಾಗಿ ಉದ್ಯೋಗ ಸಿಗುತ್ತೆ ಅನ್ನುವಂಥ ಒಂದು ಭರವಸೆ ಇರುವಂತಹ ಕೋರ್ಸ್ಗಳ ಬಗ್ಗೆ ಮಾತನಾಡೋದಿದ್ರೆ ಮಂಗಳ ಸಂಸ್ಥೆಯಲ್ಲಿ ಲಭ್ಯ ಇರುವಂಥದ್ದು. ನೀವು ಹೇಳಿದಾಗೆ ಸರಿ. ಈಗ ಈ ಮಹಾಮಾರಿ ಬಂದ ತಕ್ಷಣ ಜಾಸ್ತಿಯಾಗಿ ಈಗ ಕೂಲಿ ಕಾರ್ಮಿಕರು ಅಥವಾ ಮಧ್ಯಮ ವರ್ಗದವರಿಗೆ ಕೆಲಸದಲ್ಲಿ ತುಂಬ ಪ್ರಾಬ್ಲಮ್ಗಳು ಬಂದು ಅದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಮುಂದಿನ ಜನರೇಷನ್, ಈಗ ಅವರ ಮಕ್ಕಳೇ ಆಗಲಿ ಅಥವಾ ಮುಂದೆ ಅವರಿಗೆ ಎಜುಕೇಶನ್ ಅನ್ನು ಹೇಗೆ ಕೊಡಬೇಕು ಅದರ ಮೇಲೆ ತುಂಬಾ ಪ್ರಭಾವ ಬೀರಿದೆ. ಈಗ ಅವರದ್ದು ಮನಸ್ಸಲ್ಲಿ ಏನಿದೆ ಅಂತ ಏನು ಪ್ರಶ್ನೆ ಕಾಡ್ತಿದೆ ಅಂತ ಹೇಳಿದ್ರೆ, ಈಗ ನೆಕ್ಸ್ಟ್ ನಮಗೆ ಆರ್ಥಿಕವಾಗಿ ಈ ಕೋರ್ಸ್ಗಳನ್ನು ಹೇಗೆ ಕಲಿಸಬಹುದು, ನಮಗೆ ಕೈಗೆ ಸಿಗುತ್ತಾ ಅಥವಾ ಅದು ನಾವು ಲೋನ್ ಮಾಡ್ಬೇಕಾ ಅಥವಾ ಹಣ ತಗೊಂಡು ಮಾಡ್ಬೇಕಾ ಅಂತ ಅದೊಂದು ಪರಿಸ್ಥಿತಿ ಇದೆ. ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಇದು ಮುಗಿಸಿದ ನಂತರ ನೆಕ್ಸ್ಟ್ ಈಗ ಜಾಬ್ ಸಿಗುತ್ತಾ, ಜಾಬ್ ಸಿಕ್ಕಿದ್ರೆ ಎಲ್ಲಿ ಜಾಬ್ ಮಾಡ್ತೀವಿ ನಾವು, ಅದಕ್ಕೆ ಸಂಬಳ ಎಷ್ಟು, ಅದು ಎಷ್ಟು ಟೈಮ್ ತನಕ ಡಿಮಾಂಡ್ ಅಲ್ಲಿ ಇರುತ್ತೆ, ಅದಾದ ನಂತರ ಏನ್ ಮಾಡ್ಬೇಕು ನಾವು ಅಂತ ಪ್ರಶ್ನೆ ಎಲ್ಲ ಬರೋದು ಈಗ ಭಾರಿ ಸಾಮಾನ್ಯ. ಇದಕ್ಕಾಗಿ ಮಂಗಳ ಗ್ರೂಪ್ ಅಲ್ಲಿ ನಾವು ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕೋರ್ಸಸ್ಗಳ ಬಗ್ಗೆ ನಾವು ಈಗಾಗಲೇ ಮಾತಾಡಿದ್ದೇವೆ. ಪ್ಯಾರಾಮೆಡಿಕಲ್ ಕೋರ್ಸಸ್ ಅಲ್ಲಿ ಡಿಪ್ಲೊಮಾ ಕೋರ್ಸಸ್ಗಳಿವೆ. 7 ಡಿಪ್ಲೊಮಾ ಕೋರ್ಸಸ್ ಇದೆ. ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, ಆಪರೇಷನ್ ಥಿಯೇಟರ್ ಅಂಡ್ ಅನಸ್ತೇಷಿಯಾ ಟೆಕ್ನಾಲಜಿ, ಆಪ್ಥಾಲ್ಮಿಕ್ ಟೆಕ್ನಾಲಜಿ, ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ಗಳನ್ನು ನಾವು
ಈಗ ಜನತೆಗೆ ಆಫರ್ ಮಾಡ್ತಿದ್ದೇವೆ. ಎಸ್. ಈಗ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ನಾವು ನೋಡ್ತೇವೆ. ಕಣ್ಣಿನದ್ದು ಒಂದು ಡಿಪಾರ್ಟ್ಮೆಂಟ್ ಇದೆ, ಮತ್ತೆ ಕಿಡ್ನಿ ರೋಗಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಲಲ್ಲಿ ವರ್ಕ್ ಮಾಡುವಂತ ಟೆಕ್ನಿಷಿಯನ್ಸ್, ಡಾಕ್ಟರ್ಸ್ಗಳು ಹೇಗೆ ಇರ್ತಾರೆ, ಅವರು ಟ್ರೀಟ್ಮೆಂಟ್ ಮಾಡ್ತಾರೆ. ಆ ಟ್ರೀಟ್ಮೆಂಟ್ಗೆ ಬೇಕಾದಂತ ಸರಿಯಾಗಿ ರಿಪೋರ್ಟ್ ಕೊಡುವಂತ ಕೆಲಸ, ರಿಪೋರ್ಟ್ ಮೇಲೆ ಡಿಪೆಂಡ್ ಆಗ್ತದೆ. ಟ್ರೀಟ್ಮೆಂಟ್ ರಿಪೋರ್ಟ್ ಸರಿ ಇಲ್ಲ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಕರೆಕ್ಟ್ ಆಗಲ್ಲ. ಈ ಕರೆಕ್ಟ್ ರಿಪೋರ್ಟ್ ಕೊಡ್ಬೇಕಂತ ಹೇಳಿದ್ರೆ ನಮಗೆ ಟೆಕ್ನಿಷಿಯನ್ಗಳು ಆ ಏರಿಯಾದಲ್ಲಿ ಬೇಕಾಗಿದ್ದಾರೆ. ಈ ಟೆಕ್ನಿಷಿಯನ್ಗಳು ಈ ಟೆಕ್ನಿಕಲ್ ವರ್ಕ್ ಈಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡೋ ಕಾರಣದಿಂದ ನಾವು 7 ಡಿಪಾರ್ಟ್ಮೆಂಟಿಗೆ ನಾವು ಈ ಕೋರ್ಸ್ಗಳನ್ನು ಆಫರ್ ಮಾಡ್ತಿದ್ದೇವೆ. ಇದೇ ಕೋರ್ಸಿನ ಮುಂದಿನ ಘಟಕ, ಈಗ ಡಿಪ್ಲೊಮಾ ಆದ ನಂತರ BSc ಮಾಡ್ಬೇಕಂತ ಹೇಳಿದ್ರು ಸಹ ನಮ್ಮಲ್ಲಿ 5 ಕೋರ್ಸ್ಗಳು ಉಂಟು. ಡಿಪ್ಲೊಮಾ ಆಪ್ಟೋಮೆಟ್ರಿ, ಆಪ್ಥಾಲ್ಮಿಕ್ ಟೆಕ್ನಾಲಜಿ ನೆಕ್ಸ್ಟ್, ಹಾಗೆ ಮೆಡಿಕಲ್ ಇಮೇಜಿಂಗ್ ಉಂಟು, ಅನಸ್ತೇಷಿಯಾ ಆ್ಯಂಡ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಉಂಟು, ರಿನಲ್ ಡಯಾಲಿಸಿಸ್ ಟೆಕ್ನಾಲಜಿ ಉಂಟು, ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಮತ್ತು ಇನ್ನೊಂದು ಫಿಸಿಯೋಥೆರಪಿ ಇದೆ. ಅದು ಬೇರೆ ಡಿಪಾರ್ಟ್ಮೆಂಟ್ ಅಂಡರೇ ಬರುತ್ತೆ, ಬಟ್ ಫಿಸಿಯೋಥೆರಪಿ ಸಹ ತುಂಬ ಇಂಪಾರ್ಟೆಂಟ್ ಆಗಿದೆ. ಈಗ ನಾವು ಆಲೋಚನೆ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಈ ಟೆಕ್ನಿಕಲ್ ವರ್ಕ್ ಮಾಡುವವರಿಗೆ ಮುಂದಿನದ್ದು ಏನು, ಕಲ್ತಾಯ್ತು, ವರ್ಕ್ ಮಾಡಿದ್ವಿ ಅಷ್ಟೇನಾ ಅಂತ. ಇದರಲ್ಲಿ ಕೆಲವು ಕೋರ್ಸ್ಗಳಿದೆ, ಅದರಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಸಹ ತುಂಬಾ ಒಳ್ಳೆ ಅವರೇ ಉದ್ಯೋಗವನ್ನು ಮಾಡಿಕೊಳ್ಳುವಂತ ಅವಕಾಶಗಳು. ಕರೆಕ್ಟ್. ಎಸ್ ನವೀನ್ ಸರ್, ಮೊದಲನೇದಾಗಿ ಈ ಒಂದು ಸಂದರ್ಭದಲ್ಲಿ ನರ್ಸಿಂಗ್ ಕ್ಷೇತ್ರದ ಒಂದು ಪ್ರಾಮುಖ್ಯತೆಯನ್ನು ನಾನು ಮೊದಲನೇದಾಗಿ ಕೇಳೋದಕ್ಕೆ ಬಯಸುವಂಥದ್ದು. ಬಹುಶಃ ನಾವು ಪರಿಸ್ಥಿತಿಯನ್ನು ನೋಡಿದ್ದೇವೆ, ಯಾವ ರೀತಿ ನರ್ಸ್ಗಳು ಸೇವೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಭವಿಷ್ಯದಲ್ಲಿ ಈ ಒಂದು ನರ್ಸ್ಗಳ ಒಂದು ಬೇಡಿಕೆಯ ಬಗ್ಗೆ ನಾನು ಮೊದಲನೇದಾಗಿ ನಿಮ್ಮ ಹತ್ರ ಕೇಳೋದಕ್ಕೆ ಬಯಸುವಂಥದ್ದು. ನರ್ಸ್ಗಳ ಬೇಡಿಕೆ ಅಂತ ಹೇಳುವಂಥದ್ದು ಅದು ಈಗಿನ ಪ್ರಸ್ತುತ ಸ್ಥಿತಿಯಲ್ಲಿ ಅದು ತುಂಬಾ ಕಂಡು ಬರುವಂಥದ್ದು. ಆದ್ರೆ ಇದು ಮೊದಲಿಂದನೂ ಕೂಡ ಬೇಡಿಕೆ ಇದೆ ಮತ್ತು ಕೊರತೆ ಕೂಡ ಅದರ ಜೊತೆಗೆ ಇದೆ. ಈ ಒಂದು ಪ್ಯಾಂಡಮಿಕ್ ಅಥವಾ ಈ COVID-19 ಸಂದರ್ಭದಲ್ಲಿ ಅದು ಇವಾಗ ಜಗಜಾಹೀರಾಗಿರತಕ್ಕಂಥ ಒಂದು ಅದು ಕಟು ಸತ್ಯ ಅದು. ಇಲ್ಲಿ ಮುಖ್ಯವಾಗಿ ಈ ಒಂದು ಪ್ಯಾಂಡಮಿಕ್ ಅಥವಾ ಈ ಒಂದು COVID-19 ಮಧ್ಯಮ ವರ್ಗದವರಿರ್ಬೋದು ಅಥವಾ ಇನ್ನಿತರ ಎಲ್ಲಾ ಜನಸಾಮಾನ್ಯರಿಗೆ ಎಲ್ಲಾ ಹಂತದಲ್ಲೂ ಮತ್ತು ಅವರ ಜೀವನದ ಎಲ್ಲಾ ವಿಷಯದಲ್ಲಿಯೂ ಕೂಡ ಅದು ಪರಿಣಾಮವನ್ನು ಬೀರಿದೆ. ಅದರಲ್ಲಿ ಮುಖ್ಯವಾಗಿ ಮಕ್ಕಳ ಭವಿಷ್ಯದ ಬಗ್ಗೆ ಅದು ಚಿಂತೆ ಹೆತ್ತವರಲ್ಲಿ ಇನ್ನೂ ಕೂಡ ಜಾಸ್ತಿ ಆಗಿದೆ ಈಗ. ಅದೇ ರೀತಿಯಲ್ಲಿ ಅವರ ಎಜುಕೇಶನ್ಸ್ ಮುಗ್ದ ಮೇಲೆ ಮತ್ತಿನ ಅವರ ಉದ್ಯೋಗದ ವಿಷಯದಲ್ಲಿ ಅದಕ್ಕೂ ಸಂಬಂಧಪಟ್ಟ ಹಾಗೆ ಕೂಡ ಅವರ ಚಿಂತೆ ಇನ್ನೂ ಅದು ದುಪ್ಪಟ್ಟೆ ಆಗಿದೆ ಈ ಒಂದು ಸಂದರ್ಭದಲ್ಲಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಡೆಸತಕ್ಕಂತಹ ಕೋರ್ಸ್ ಅಥವಾ ಏನು ತರಬೇತಿಗಳಿದೆ, ಈ ತರಬೇತಿ ಪಡೆದು ಅದಾದ ಮೇಲೆ ಉದ್ಯೋಗಕ್ಕೆ ಹೋಗುವ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಅದು ಸಹಕಾರಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇಲ್ಲಿ PUCಯಲ್ಲಿ ಅವರು ಸೈನ್ಸ್ ಅಥವಾ ಕಾಮರ್ಸ್ ಅಥವಾ ಆರ್ಟ್ಸ್ ಈ 3 ವಿಭಾಗ ತೆಗೆದುಕೊಂಡು ಯಾರಾದರೂ ವಿದ್ಯಾಭ್ಯಾಸವನ್ನು ಮುಗಿಸಿದವರಿದ್ದರೆ ಅವರಿಗೆ ತತ್ಕ್ಷಣವಾಗಿ ಒಂದು ತರಬೇತಿಗೆ ಅವರು ಅಡ್ಮಿಷನ್ ಆಗಿ ಅವರ ಕೋರ್ಸನ್ನು ಮುಗಿಸಿದ ತಕ್ಷಣ ಒಂದು ಉದ್ಯೋಗ ಸಿಗತಕ್ಕಂತಹ ಒಂದು ಕೋರ್ಸ್ ಅದು ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ ಡಿಪ್ಲೊಮಾ ಕೋರ್ಸ್. ಅದೇ ರೀತಿ PUCಯಲ್ಲಿ ಅವರು ವಿಜ್ಞಾನ ವಿಭಾಗ ತೆಗೆದುಕೊಂಡು ಇದ್ದರೆ ಅವರು ಪಾಸ್ಔಟ್ ಆಗಿದ್ರೆ ಅವರಿಗೆ ಇನ್ನೊಂದು ಇರತಕ್ಕಂಥ ಪದವಿ ಲೆವೆಲ್ನ ಒಂದು ಎಜುಕೇಷನ್ ಅದು BSc ನರ್ಸಿಂಗ್ ಕೋರ್ಸ್, ಅದು 4 ವರ್ಷದ ಕೋರ್ಸ್. ಇಲ್ಲಿ ಡಿಪ್ಲೊಮಾ ಕೋರ್ಸಸ್ಸಿಗೆ ಅವರಿಗೆ ಇರತಕ್ಕಂತಹ ಅರ್ಹತೆ ಏನಂತ ಹೇಳಿದರೆ PUC ಯಾವುದೇ ವಿಭಾಗ ಆಗ್ತದೆ ಮತ್ತು 40% ಅಂಕ ಇದ್ರೆ ಸಾಕಾಗ್ತದೆ. ಅದೇ ರೀತಿ BSc ಇದಾದ್ರೆ 45% ಅಂಕ ಇಲ್ಲಿ ಬೇಕಾಗ್ತದೆ. ಈ ಉದ್ಯೋಗದ ಬೇಡಿಕೆ ಇವತ್ತು ಯಾವ ರೀತಿಯಲ್ಲಿ ಹೆಚ್ಚಾಗಿದೆ ಅಂತ ಹೇಳಿದ್ರೆ, ಇದು ಆಸ್ಪತ್ರೆ ಅಂತ ಹೇಳಿದಾಗ ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲಿ ಶುಶ್ರೂಷೆ ಅಥವಾ ಯಾವುದೋ ಒಂದು ಟ್ರೀಟ್ಮೆಂಟ್ ಕೊಡುವಂಥದ್ದಲ್ಲ, ಅದೊಂದು ವಿವಿಧ ಹಂತದ ಮತ್ತು ವಿವಿಧ ತರಬೇತಿ ಹೊಂದಿರತಕ್ಕಂತಹ ಒಂದು ಟೀಮ್ ವರ್ಕ್. ಸೊ ಆ ಟೀಮಿನಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬರದು ಪ್ರಮುಖವಾದಂತಹ ಪಾತ್ರ ಇರ್ತದೆ. ಅಲ್ಲಿ ಅರೆವೈದ್ಯಕೀಯ ಸಿಬ್ಬಂದಿಗಳಿರ್ಬಹುದು, ಡಾಕ್ಟರ್ಸಸ್ ಇರ್ಬೋದು, ನರ್ಸಸ್ ಇರ್ಬೋದು, ಅದೇ ರೀತಿ ಅದು ಥೆರಪಿಸ್ಟ್ಗಳು ಇರ್ಬೋದು. ಸೊ ಇಲ್ಲಿ ಇವತ್ತು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಾವು ನಡೆಸ್ತಕ್ಕಂತಹ ಏನು ಈ ಕೋರ್ಸಸ್ಗಳಿದೆ, ಇಲ್ಲಿ ಮುಖ್ಯವಾಗಿ ಏನು ನಾವು ಆ ಟೀಮಿನ ಒಂದು ಅವರು 2 ಅವಿಭಾಜ್ಯ ಅಂಗಗಳು ಅಂತ ಹೇಳ್ಬೋದು. ಅದು ಒಂದು ಅರೆವೈದ್ಯಕೀಯಕ್ಕೆ ಸಂಬಂಧಪಟ್ಟಂತಹ ಅವರನ್ನು ಹೇಗೆ ನಾವು ತಯಾರು ಮಾಡಬಹುದು ಆ ಸಂಬಂಧಪಟ್ಟಂತಹ ಕೋರ್ಸ್ಗಳು ಇವಾಗ ಕಾರ್ತಿಕ್ ಸರ್ ಹೇಳಿದ ಹಾಗೆ. ಇನ್ನೊಂದು ಮುಖ್ಯವಾದಂತಹ ಅಂಗ ಯಾವುದು ಅಂತ ಹೇಳಿದ್ರೆ ಅದು ನಾವು ಆರೈಕೆ ಮಾಡತಕ್ಕಂತಹ ಒಂದು ವಿಭಾಗ, ಅದು ಶುಶ್ರೂಷಾ ವಿಭಾಗ ಅಂತ ಹೇಳಿದ್ರೆ ಅದು ನರ್ಸಸ್. ಸೊ ಆ ನರ್ಸಸ್ಗೆ ಸಂಬಂಧಪಟ್ಟಂತಹ ತರಬೇತಿ ನಮ್ಮ ಸಂಸ್ಥೆಯಲ್ಲಿ ಇರುವಂತದ್ದು ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫ್, ಅದು 3 ವರ್ಷದ ಡಿಪ್ಲೊಮಾ ಕೋರ್ಸ್ ಆಗಿರ್ತದೆ. ಇನ್ನೊಂದು ಕೋರ್ಸ್ ಇರುವಂತದ್ದು BSc ನರ್ಸಿಂಗ್, ಅದು 4 ವರ್ಷಗಳ ಕೋರ್ಸ್ ಆಗಿರ್ತದೆ. ಸೊ ಈ ಕೋರ್ಸ್ ಅನ್ನು ಮಾಡಿದ ತಕ್ಷಣ ಅವರಿಗೆ ಯಾವ ರೀತಿಯಲ್ಲಿ ಉದ್ಯೋಗ ಸಿಗ್ತದೆ. ಈಗ ನಾವು ಇನ್ನೂ ಒಂದು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು, ಯಾಕಂತ ಹೇಳಿದ್ರೆ ಇದು ಆರೋಗ್ಯ
ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತಹ ಒಂದು ಕೋರ್ಸ್ ಹ್ಮ್. ಅಂತ ಹೇಳುವಾಗ ಪ್ರತಿಯೊಬ್ಬರಲ್ಲಿ ಏನಂತ ಹೇಳ್ತಾರೆ, ಫಸ್ಟ್ ಆಲೋಚನೆ ಏನ್ ಬರ್ತದೆ ಅಂತ ಹೇಳಿದ್ರೆ ಹ್ಮ್ ನಮ್ಮಿಂದ ಇದು ಸಾಧ್ಯವೇ ಅಂತ. ಯಾಕೆಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಇದಕ್ಕೆ ಎಷ್ಟೊಂದು ಫೀಸ್ ಇರ್ಬೋದು, ಅಷ್ಟೊಂದು ಲಕ್ಷಾಂತರ ರೂಪಾಯಿ ಫೀಸ್ ನಮಗೆ ವ್ಯಯಿಸ್ಲಿಕ್ಕೆ ನಾವು ಸಮರ್ಥರಿದ್ದೇವಾ ಅಂತ ಅನ್ನತಕ್ಕಂತಹ ಒಂದು ಭಯ ಅಥವಾ ಆ ರೀತಿಯ ಒಂದು ಅವರಿಗೆ ಪ್ರಶ್ನಾರ್ಥಕಂತ ಒಂದು ಚಿಂತೆ ಅವರಿಗೆ ಮೂಡ್ತದೆ ಹೆತ್ತವರಲ್ಲಿ. ಎಸ್ ಆದ್ರೆ ಇಲ್ಲಿ ಹೇಳಿಕ್ಕೆ ನಾನು ಬಯಸ್ತೇನೆ, ಯಾಕೆಂತ ಹೇಳಿದ್ರೆ ಈ ಒಂದು ವೃತ್ತಿ ಗೆ ಸಂಬಂಧಪಟ್ಟಂತ ಈ ಒಂದು ಕೋರ್ಸಸ್ ಮಾಡ್ಲಿಕ್ಕೆ ಅವರು ತಿಳಿದಷ್ಟು ಅಥವಾ ಅವರ ತಲೆಯಲ್ಲಿ ಯಾವ ರೀತಿಯ ಆಲೋಚನೆಗಳಿದೆ ಅವರು ಚಿಂತೆ ಮಾಡುವಷ್ಟು ಅಂತ ಲಕ್ಷಾಂತರ ರೂಪಾಯಿ ವ್ಯಯಿಸಬೇಕಾದಂತ ಒಂದು ಅಗತ್ಯತೆ ಇಲ್ಲ. ಎಸ್ ಈಗಿನ ಈ ಒಂದು ಸಂದರ್ಭದಲ್ಲಿ ಹ್ಮ್ ಪ್ರತಿಯೊಂದು ಸೌಲಭ್ಯಗಳು ಇವಾಗ ನಮಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಹತ್ತಿರಕ್ಕೆ ಇವಾಗ ಬಂದಿದೆ. ಹ್ಮ್ ಸೊ ಹಾಗಾಗಿ ಅದನ್ನ ಅವರು ಸದುಪಯೋಗಪಡಿಸಿಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವು ಇವತ್ತು ಇದನ್ನ ಒಂದು ಮಾಹಿತಿಯನ್ನ ನಾವು ತಮಗೋಸ್ಕರ ಹೇಳಲಿಕ್ಕೆ ನಾವು ಇಲ್ಲಿ ಬಂದಿರುವಂತದ್ದು. Yes. ಇಲ್ಲಿ PUC ಅಥವಾ ಸೈನ್ಸ್ ಅಥವಾ ಕಾಮರ್ಸ್ ಅಥವಾ ಒಂದು ವೇಳೆ ಅವರು ಆರ್ಟ್ಸ್ ತೆಗೆದುಕೊಂಡಿದ್ರೆ ಈ ಜನರಲ್ ನರ್ಸಿಂಗ್ ಕೋರ್ಸ್ ಮಾಡಿದ ತಕ್ಷಣ ಅವರಿಗೆ ಆಸ್ಪತ್ರೆ ಇರ್ಬೋದು, ಪಾಲಿಕ್ಲಿನಿಕ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ಸಂಸ್ಥೆಯಲ್ಲಿ ಅವರು ಅಲ್ಲಿ ಆರೋಗ್ಯ ಶುಶ್ರೂಷಕಿಯಾಗಿ ಅಥವಾ ಶುಶ್ರೂಷಕ ಆಗಿ ಅವರು ಕೆಲಸವನ್ನು ನಿರ್ವಹಿಸಲಿಕ್ಕೆ ಇರತಕ್ಕಂತಹ ಒಂದು ವಿದ್ಯಾಭ್ಯಾಸ. ಇಲ್ಲಿ ಜಾಬ್ ಇದು ಅಪರ್ಚುನಿಟಿ ತುಂಬಾ ಇದೆ, ಬೇಡಿಕೆ ತುಂಬಾ ಇದೆ. Yes. ನಾವು ಅದನ್ನೇ ನೋಡುದಿದ್ರೆ ಏನು ನಮ್ಮ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಹೇಳುದಿದ್ರೆ ಹ್ಮ್. ಒಂದು patients ಗೆ ಅವರು ಹೇಳುವಂತದ್ದು ICU ಅಥವಾ ಎಮರ್ಜೆನ್ಸಿ ಇದರಲ್ಲಿ 1:5 ಅಥವಾ 1:4 ಹೇಳ್ತಾರೆ. Yes. ಆದ್ರೆ ಇವತ್ತಿನ ಈ ಸಂದರ್ಭದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಅಷ್ಟೊಂದು ಅನುಪಾತ ಇಲ್ಲ, Yes. ತುಂಬಾ ಕೊರತೆ ಇದೆ ಇಲ್ಲಿ. ಹ್ಮ್. ಹಾಗಾಗಿ ಬೇಡಿಕೆ ಯಾಕೆ ಇದೆ ಅಂತ ಹೇಳುವುದಕ್ಕೆ ನಮಗೆ ಇದೊಂದು ಉತ್ತಮವಾದ ಒಂದು ಉದಾಹರಣೆ ನಾವು ಹೇಳುವಂತದ್ದು. Yes. ಇದು ಎಷ್ಟು ವರ್ಷದ ಹಿಂದಿನಿಂದನೂ ಅದೇ ರೀತಿ ಇದೆ, ಆ ಕೊರತೆ ಇನ್ನೂ ತುಂಬತಾ ಇಲ್ಲ. ಹ್ಮ್ ಹ್ಮ್ ಆಮೇಲೆ ಇದು ಇನ್ನು ಮುಂದೆಗೆ ಇನ್ನು ಹೆಚ್ಚೇ ಆಗುವಂಥದ್ದು. ಯಾಕಂದ್ರೆ ಈ ಒಂದು ಸಂದರ್ಭವನ್ನು ನಾವು ಇಲ್ಲಿ ಹೇಳುದಿದ್ರೆ COVID-19 ಒಂದು ಆ ಕೊರತೆಯನ್ನು ತೋರಿಸ್ತಾ ಇಲ್ಲ, ಎಷ್ಟೋ ಹಿಂದಿನಿಂದನೂ ಆ ಕೊರತೆ ಇದೆ ಮತ್ತೆ ಈಗಲೂ ಇದೆ, ಇದು ಮುಂದೆಗೂ ಇರ್ತದೆ. ಆದ ತಕ್ಷಣ ಈ ಒಂದು ವ್ಯಾಸಂಗವನ್ನು ಪೂರ್ಣಗೊಳಿಸಿದಾಗ ಉದ್ಯೋಗದ ಬಗ್ಗೆ ಪ್ರತಿಯೊಬ್ಬರಲ್ಲಿ ಬರುವಂತ ಫಸ್ಟ್ ಲೈನ್ ಎಜುಕೇಶನ್ ಹೇಗೋ ನಾವು ಕಷ್ಟಪಟ್ಟು ಮುಗಿಸ್ತೇವೆ ಅಥವಾ ನಮ್ಮ ಮಕ್ಕಳನ್ನ ನಾವು ಕಳಿಸ್ತೇವೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಉದ್ಯೋಗ ಹೇಗೆ ಅನ್ನುವಂತ ಒಂದು ಪ್ರಶ್ನೆ ಅವರಲ್ಲಿ ಮೂಡಿದ್ರೆ ಅದಕ್ಕೆ ತಕ್ಕದಂತಹ ಒಂದು ಪರಿಹಾರ ಅದು ಇದೆ. ಅದು ನಮ್ಮ ಸಂಸ್ಥೆಯಲ್ಲಿ ನಡೆಸತಕ್ಕಂತ ಈ ಒಂದು ತರಬೇತಿಗೆ ಅವರು ಬಂದು ಆ ಕೋರ್ಸ್ ಅನ್ನು ಮುಗಿಸುವ ಮುಖಾಂತರ ಅವರು ತಮ್ಮದೇ ಆದಂತಹ ಸ್ವಂತವಾಗಿ ಅವರು ಅವರ ಭವಿಷ್ಯದ ಬಗ್ಗೆ ಅವರೇ ಒಂದು ನಿರ್ಧಾರ ತೆಗೆದುಕೊಳ್ಳತಕ್ಕಂತ ಒಂದು ಕೋರ್ಸಸ್ ನಮ್ಮಲ್ಲಿ ಇರುವಂತಹದ್ದು. ಎಸ್, ನಾನು ಈ ಸಂದರ್ಭದಲ್ಲಿ ಮತ್ತೆ ಕೇಳೋದಕ್ಕೆ ಬಯಸುವಂಥದ್ದು, ಸಾಮಾನ್ಯವಾಗಿ ಶಿಕ್ಷಣ ಸಂಸ್ಥೆಗಳು ಅಂತ ಹೇಳಿದ್ರೆ ಎಲ್ಲವೂ ಕೂಡ ಇರುತ್ತೆ, ಆದರೆ ಅಲ್ಲಿ ಅವರಿಗೆ ಸಿಗುವಂತಹ ಗುಣಮಟ್ಟದ ಶಿಕ್ಷಣ ಅಷ್ಟೇ ಮುಖ್ಯವಾಗುತ್ತೆ. ಕೇವಲ ಹೆಸರಿಗೆ ಒಂದು ಡಿಗ್ರಿಯನ್ನು ಪಡೆದುಕೊಂಡು ಹೊರಗೆ ಬರುವಂಥದ್ದು ಇರ್ಬೋದು ಅಥವಾ ಎಲ್ಲ ರೀತಿಯ ಒಂದು ಉದ್ಯೋಗಕ್ಕೆ ಬೇಕಾದಂತಹ ಕೌಶಲ್ಯಗಳನ್ನು ರೂಢಿಸಿಕೊಂಡು ಹೊರಗಡೆ ಬರುವಂಥದ್ರಲ್ಲಿ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ. ಸೊ ಅಂಥದ್ದನ್ನು ಕೊಡಬೇಕು ಅಂತಾದರೆ ಆ ಸಂಸ್ಥೆಯಲ್ಲಿ ಇರುವಂತಹ ಫೆಸಿಲಿಟಿಗಳು ಕೂಡ ತುಂಬ ಮುಖ್ಯವಾಗುತ್ತೆ. ಸೊ ಮೊದಲನೇದಾಗಿ ಈಗ ಮಂಗಳದಲ್ಲಿ ವಿದ್ಯಾರ್ಥಿಗಳಿಗೆ ಏನೆಲ್ಲ ಫೆಸಿಲಿಟಿಗಳಿದೆ ಅನ್ನುವಂಥದ್ದು ಕೇಳುವಂಥದ್ದು. ಸೊ ನಮ್ಮ ನರ್ಸಿಂಗ್ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಇದು ವ್ಯಕ್ತಿಗಳಿಗೆ ಆರೈಕೆ ಮಾಡತಕ್ಕಂತಹ ಒಂದು ವಿಭಾಗ ಆದ ಕಾರಣ ಇವರಿಗೆ ಇಲ್ಲಿ ತರಗತಿಯಲ್ಲಿ ಸಿಗತಕ್ಕಂತಹ ಒಂದು ತರಬೇತಿ ಮಾತ್ರ ಸಾಕಾಗುವುದಿಲ್ಲ. ಇಲ್ಲಿ ಮನುಷ್ಯ ಮತ್ತು ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಇಲ್ಲಿ ನಾವು ಸಂವಹನ ನಡೆಸಿಕೊಂಡು ಮಾಡತಕ್ಕಂತಹ ಒಂದು ಆರೈಕೆ ಅದು ಕೇವಲ ಇಲ್ಲಿ ಅದು ಏನು ದೈಹಿಕವಾಗಿರತಕ್ಕಂಥದ್ದು ಅಥವಾ ಅದು ಮಾನಸಿಕವ ಅಥವಾ ಅವರ ಸಾಮಾಜಿಕವಾಗಿರತಕ್ಕಂಥ ಎಲ್ಲಾ ಹಂತಗಳ ಒಂದು ಆರೈಕೆ ಇಲ್ಲಿ ಬೇಕಾಗಿರೋ ಕಾರಣ ಅದೊಂದು 4 ಗೋಡೆಗಳ ಮಧ್ಯೆ ಒಂದು ಕ್ಲಾಸ್ ರೂಮ್ ಮಾತ್ರ ವೆಲ್ ಇಕ್ವಿಪ್ಡ್ ಆಗಿರುವಂತಹದ್ರ ಒಂದು ತರಬೇತಿ ಅಲ್ಲ ಇದು. ಹಾಗೆ ನಮ್ಮ ಸಂಸ್ಥೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ಒಂದು ತರಬೇತಿ ಅವರಿಗೆ ಸಿಗುವ ವಿಷಯಕ್ಕೆ ನಮ್ಮ ಆಡಳಿತ ಮಂಡಳಿ ವರ್ಗ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವ್ಯವಸ್ಥೆಯನ್ನ ಪರಿಪೂರ್ಣವಾಗಿ ಇಲ್ಲಿ ಅದು ಕಲ್ಪಿಸಿದೆ. ಯಾಕೆಂತ ಹೇಳಿದ್ರೆ ನಮ್ಮ ಸಂಸ್ಥೆಯು ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ನ್ಯೂ ದಿಲ್ಲಿ ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ಸಂಸ್ಥೆ ಬೆಂಗಳೂರು ಅಷ್ಟು ಮಾತ್ರ ಅಲ್ಲದೆ ಕರ್ನಾಟಕ ಶುಶ್ರೂಷಕ ನರ್ಸಿಂಗ್ ಮಂಡಳಿ ಇದೆ, ಅದಲ್ಲದೆ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಅಂತಿದೆ. ಸೊ ಈ ರೀತಿಯ ಒಂದು ಸಂಸ್ಥೆಗಳಿಂದ ಮಾನ್ಯತೆಯನ್ನು ನಾವು ಪಡೆದಿರಬೇಕು ಮತ್ತೆ ಅವರು ಹೇಳತಕ್ಕಂಥ ಒಂದು ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರವೇ ನಮ್ಮ ಸಂಸ್ಥೆಯು ನಡೆಯುವಂಥದ್ದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥಿತವಾದಂತಹ ಉತ್ತಮವಾದಂತಹ ಕ್ಲಾಸಸ್ಗಳು ಇರುವಂಥದ್ದು ನಮ್ಮಲ್ಲಿ. ಕೇವಲ ಇಲ್ಲಿ ತರಗತಿಯಲ್ಲಿ ನಾವು ಅವರಿಗೆ ಥಿಯೋರಿಟಿಕಲ್ ಆಗಿ ಥಿಯರಿ ಅವರಿಗೆ ನಾವು ಹೇಳಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಕಂಟಿನ್ಯೂಷನ್ ಆಗಿ ಅದೇ ಮುಂದುವರಿಕಾ ವಿಭಾಗದ ಒಂದು ಶಿಕ್ಷಣ ನಮ್ಮ ಸಂಸ್ಥೆಯಲ್ಲಿ ಅದಕ್ಕೆ ಸಂಬಂಧ ಪ್ರತಿಯೊಂದು ವಿಷಯವಾರು ಸಂಬಂಧಪಟ್ಟಂತಹ ಕೆಲವೊಂದು ಲ್ಯಾಬ್ಗಳ ಅವಶ್ಯಕತೆ ಇದೆ. ಅವುಗಳು ನಮ್ಮಲ್ಲಿ ಸುಸಜ್ಜಿತವಾದಂತಹ ಲ್ಯಾಬಿನ ವ್ಯವಸ್ಥೆ ಇದೆ. ಇವಾಗ ಅವರು ಉದಾಹರಣೆಗೆ ಹೇಳುದಿದ್ರೆ ಶರೀರಶಾಸ್ತ್ರ ಮತ್ತು ಅವುಗಳ ಕಾರ್ಯಗಳು ಹೇಗೆ ಇದೆ ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ಅವರಿಗೆ ತರಗತಿಯಲ್ಲಿ ನಾವು ಅವರಿಗೆ ಥಿಯರಿ ಹೇಳಿದ ಕೂಡಲೇ ಅವರಿಗೆ ಅದು ಯಾವ ರೀತಿಯಲ್ಲಿ ಇದೆ ಅನ್ನತಕ್ಕಂಥದ್ದು ನಮ್ಮಲ್ಲಿ ಶರೀರದ ರಚನೆ ಹೇಗಿದೆ, ಅವುಗಳು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳತಕ್ಕಂತಹ ಸ್ಪೆಸಿಮನ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಏನು ವಸ್ತುಗಳು ಇರ್ಬೋದು. ಸೊ ಈ ಎಲ್ಲಾ ಪರಿಕರಗಳು ಇರುವಂತಕ್ಕಂಥ ಒಂದು ಲ್ಯಾಬ್ ಅದು ಅನಾಟಮಿ ಲ್ಯಾಬ್ ಅಂಡ್ ಫಿಸಿಯಾಲಜಿಗೆ ಸಂಬಂಧಪಟ್ಟದ್ದು.
ಅದೇ ರೀತಿ ಇಲ್ಲಿ ನಾವು ಒಬ್ಬ ವ್ಯಕ್ತಿಗೆ ನಾವು ಆರೈಕೆ ಮಾಡುವಾಗ ಮುಖ್ಯವಾಗಿ ಇಲ್ಲಿ ಬರತಕ್ಕಂತ ಒಂದು ವಿಷಯ ಏನಂತ ಹೇಳಿದ್ರೆ ಆಹಾರ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಆಹಾರ ಪದ್ಧತಿಯಲ್ಲಿ ಬೇರೆ ಬೇರೆ ರೀತಿ ಇರ್ತದೆ. ಆದ್ರೆ ಒಬ್ಬ ವ್ಯಕ್ತಿ ಕಾಯಿಲೆಗೆ ಒಳಗಾದಾಗ ಅವನ ಆಹಾರ ಪದ್ಧತಿ ಅದು ಯಾವುದೇ ರೀತಿಯದ್ದು ಇದ್ರೂ ಕೂಡ ಅವನ ನಾಲಿಗೆ ರುಚಿಗೆಯೋ ಅಥವಾ ಅವನ ಯಾವುದು ಆಸಕ್ತಿಯ ವಿಷಯ ಅದನ್ನ ಇಲ್ಲಿ ಗಮನಕ್ಕೆ ನಾವು ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ಅವನ ಕಾಯಿಲೆಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಅದಕ್ಕೆ ಹೊಂದತಕ್ಕಂತಹ ಒಂದು ಅವರಿಗೆ ನಾವು ಆಹಾರವನ್ನ ನಾವು ಅವರಿಗೆ ಕೊಡ್ಬೇಕಾಗ್ತದೆ ಅಥವಾ ಅದಕ್ಕೆ ಸಂಬಂಧಪಟ್ಟ ತಿಳುವಳಿಕೆಯನ್ನು ಅವರಿಗೆ ಮೂಡಿಸಬೇಕಾಗ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ನ್ಯೂಟ್ರಿಷನ್ ಲ್ಯಾಬ್ ಅಲ್ಲಿ ಯಾವ ರೀತಿಯಲ್ಲಿ ನಾವು ಆಹಾರವನ್ನು ತಯಾರಿಸಬೇಕು ಮತ್ತು ಆಹಾರಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ವಿಷಯಗಳಿದೆ ಅವುಗಳನ್ನು ನಾವು ಇಲ್ಲಿ ತರಗತಿ ಅಲ್ಲದೆ ಈ ನ್ಯೂಟ್ರಿಷನ್ ಲ್ಯಾಬಿನಲ್ಲಿ ನಾವು ಅವರಿಗೆ ಅದನ್ನ ಅವರಿಗೆ ತರಬೇತಿ ಕೊಡ್ತೇವೆ. ಅದೇ ರೀತಿ ಇನ್ನೊಂದು ಏನಂತ ಹೇಳಿದ್ರೆ ಅವರು ಆಸ್ಪತ್ರೆಯಲ್ಲಿ ಇಲ್ಲಿ ಶುಶ್ರೂಷೆ ಅಂತ ಹೇಳುವಂತದ್ದು ಅದಕ್ಕೆ ಇರತಕ್ಕಂತ ಒಂದು ಅವಕಾಶ ಕೇವಲ ಆಸ್ಪತ್ರೆಯಲ್ಲಿ ಮಾತ್ರ ಅವರು ಕೆಲಸ ಮಾಡುವಂತದ್ದಲ್ಲ. ನಾವು ಬೇರೆ ಇನ್ನಿತರ ಕೆಲವೊಂದು ವಿಷಯವಾರಲ್ಲಿ ನಮಗೆ ಹೋಗ್ಲಿಕ್ಕೆ ಆಗ್ತದೆ. ಅದು ಸಮುದಾಯ ಆರೋಗ್ಯ ಸೇವೆ ಅಂತ ಹೇಳತಕ್ಕಂತ ಒಂದು ನಮಗೇನು ಅವಕಾಶ ಇದೆ ಸೇವೆ ಮಾಡ್ಲಿಕ್ಕೆ. ಕೇವಲ ಆಸ್ಪತ್ರೆಯಲ್ಲಿ ಮಾತ್ರ ನಾವು ನರ್ಸ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗುದಾ? ಅಲ್ಲ, ಇಲ್ಲಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅವಕಾಶಗಳು ಸಿಗ್ತಾ ಹೋಗ್ತದೆ. ಅದರಲ್ಲಿ ಮುಖ್ಯವಾಗಿ ಸಮುದಾಯ ಆರೋಗ್ಯ ಸೇವೆ ಅಂದ್ರೆ ನಾವು ಕಮ್ಯುನಿಟಿ. ಸೊ ಯಾವ ರೀತಿಯಲ್ಲಿ ನಾವು ಒಂದು ಸಮುದಾಯಕ್ಕೆ ಅಥವಾ ಒಂದು ನಾವು ಕಮ್ಯುನಿಟಿಗೆ ಹೋದಾಗ ಆ ಮನೆಯವರ ಜೊತೆಗೆ ನಾವು ಯಾವ ರೀತಿಯಲ್ಲಿ ಅವರನ್ನ ಮಾತಾಡಿಸಬೇಕು, ಸಂವಹನ ಹೇಗೆ ಮಾಡಬೇಕು, ಅವರ ಆರೋಗ್ಯಕ್ಕೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು ಮತ್ತು ಅವರ ಮನೆಯಲ್ಲೇ ನಮಗೆ ಯಾವ ರೀತಿಯ ಕೆಲವೊಂದು ಸೇವೆಯನ್ನು ಕೊಡಬಹುದು. ಉದಾಹರಣೆಗೆ ಹೇಳೋದಿದ್ರೆ ಯಾವ ರೀತಿಯಲ್ಲಿ ಅವರು ಈಗ ರಕ್ತದ ಒತ್ತಡವನ್ನು ಪರೀಕ್ಷಿಸುವುದು, ಬ್ಲಡ್ ಪ್ರೆಷರ್ ಹೇಗೆ ನಾವು ಅದನ್ನ ಚೆಕ್ ಮಾಡಬಹುದು ಅಂತ. ಅದೇ ರೀತಿ ಯಾವ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಕಡಿಮೆ ಇದೆಯೋ ಹೆಚ್ಚಿದೆಯೋ ಯಾವ ರೀತಿ ಅದರ ವ್ಯತ್ಯಾಸ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಮಾಡುವಂತದ್ದು ಇಲ್ಲಿ ಯೂರಿನ್ ಶುಗರ್ ಟೆಸ್ಟ್ ಅಂತ ನಾವು ಹೇಳ್ತೇವೆ. ಇದು ಕೇವಲ ಲ್ಯಾಬ್ ಅಲ್ಲಿ ಮಾತ್ರ ಮಾಡ್ಲಿಕ್ಕೆ ಆಗುವಂತಲ್ಲ, ಇದನ್ನ ನಮಗೇನ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಕೆಲವೊಂದು ಪರಿಕರಗಳ ಜೊತೆಗೆ ನಾವು ಇದನ್ನ ಅವರ ಮನೆಯ ಬಾಗಿಲಲ್ಲಿ ಅಲ್ಲಿರತಕ್ಕಂತಹ ನಮ್ಮ ಏನು ಮೆಟೀರಿಯಲ್ ಇರ್ತದೆ ಅಲ್ಲಿ ಅದನ್ನ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಷ್ಟು ಮಾತ್ರ ಅಲ್ಲದೆ ಆರೋಗ್ಯದ ಬಗ್ಗೆ ನಾವು ಶಿಕ್ಷಣ ಅಥವಾ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೂಡ ನಾವು ಜನರಿಗೆ ಹೇಳ್ಬೇಕಾಗ್ತದೆ. ಸೊ ಈ ರೀತಿಯ ಒಂದು ತರಬೇತಿಯನ್ನು ನಾವು ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಅಂತ ಹೇಳತಕ್ಕಂಥ ಲ್ಯಾಬ್ ಮತ್ತು ಫೀಲ್ಡ್ ಅಲ್ಲಿ ನಾವು ಅವರಿಗೆ ತರಬೇತಿಯನ್ನು ಕೊಡ್ತಾ ಹೋಗ್ತೇವೆ. ಇನ್ನು ನಮ್ಮ ಆಸ್ಪತ್ರೆಯಲ್ಲಿ ಬರತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಅವರು ಒಂದೇ ವಿಭಾಗಕ್ಕೆ ಸಂಬಂಧಪಟ್ಟವರು ಇರುವುದಿಲ್ಲ, ಬೇರೆ ಬೇರೆ ಗುಂಪುಗಳಿರ್ತದೆ. ಹೇಗೆ ಹೆಂಗಸರು ಅಥವಾ ಗಂಡಸರು ಅಥವಾ ಮಕ್ಕಳು ವಯೋವೃದ್ಧರಂತ ಇದ್ದ ಹಾಗೇನೆ. ಸೊ ಕಾಯಿಲೆಯಲ್ಲಿ ಕೂಡ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಇದೆ, ಮಾನಸಿಕವಾಗಿರಬಹುದು ಅಥವಾ ದೈಹಿಕವಾಗಿರಬಹುದು. ಆಗ ಇಲ್ಲಿ ವಾರ್ಡ್ಗಳು ಅಂತ ನಾವು ಅದನ್ನ ಏನು ಹೇಳ್ತೇವೆ ವಿಭಾಗವಾರು. ಅದರಲ್ಲಿ ಮುಖ್ಯವಾಗಿ ಬರತಕ್ಕಂತಹ ಒಂದು ವಿಭಾಗ ಅಂತ ಹೇಳಿದ್ರೆ ಅದು ಮಾನಸಿಕ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಆರೈಕೆ ಮಾಡುವಂಥದ್ದು. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ನಾವು ಅವರಿಗೆ ಆ ಒಂದು ವಾರ್ಡ್ ಅಲ್ಲಿ ಅಥವಾ ಆ ಒಂದು ಆಸ್ಪತ್ರೆಯಲ್ಲಿ ನಾವು ಅವರಿಗೆ ಪೋಸ್ಟಿಂಗ್ಸ್ ಮಾಡೋ ಮುಖಾಂತರ ಅವರಿಗೆ ತರಬೇತಿಯನ್ನು ನಾವು ಇಲ್ಲಿ ಕೊಡ್ತೇವೆ. ಇನ್ನು ಆಸ್ಪತ್ರೆಯಲ್ಲಿ ನಾವು ಮಾಡತಕ್ಕಂತ ಕೆಲವೊಂದು ಏನು ಪ್ರೊಸೀಜರ್ಸ್ ಗಳಿರ್ಬೋದು ಅಥವಾ ಏನೆಲ್ಲ ಅವರಿಗೆ ನಾವು ಸೇವೆಯನ್ನು ಕೊಡ್ತೇವೆ ಇರ್ತೇವೆ. ನಾವು ಇಂಜೆಕ್ಷನ್ ಕೊಡುವಂಥದ್ದು ಇರ್ಬೋದು ಅಥವಾ ಮೆಡಿಸಿನ್ಸ್ ಅನ್ನು ಕೊಡುವಂಥದ್ದು ಇರ್ಬೋದು ಅಥವಾ ಯಾರಿಗೋ ಒಬ್ಬರಿಗೆ ಅವರಿಗೆ ಉಸಿರಾಟದ ಕ್ರಿಯೆ ಸ್ವಲ್ಪ ಅವರಿಗೆ ಕಷ್ಟಕರ ಆದಾಗ ಯಾವ ರೀತಿಯಲ್ಲಿ ಅದನ್ನು ನಾವು ಅವರಿಗೆ ಶಮನಗೊಳಿಸಬೇಕು, ಅದೇ ರೀತಿಯಲ್ಲಿ ಅವರಿಗೆ ಆಹಾರವನ್ನು ಅವರಿಗೆ ನುಂಗ್ಲಿಕ್ಕೆ ಆಗದೇ ಇದ್ದಾಗ ಯಾವ ರೀತಿಯಲ್ಲಿ ಅದನ್ನು ಅವರಿಗೆ ನಾವು ಕೊಡುವಂಥದ್ದು ಇರ್ಬೋದು. ಅಥವಾ ಒಬ್ಬ ವ್ಯಕ್ತಿಗೆ ಅವರು ಬೆಡ್ಡಿಂದ ಎದ್ದು ಅವರು ಹೋಗಿಬಿಟ್ಟು ಅವರ ದೈನಂದಿನ ಏನು ನಿತ್ಯ ಕರ್ಮಗಳಿದೆ ಅದನ್ನು ಮುಗಿಸ್ಲಿಕ್ಕೆ ಆಗದಿದ್ದಾಗ ಅದನ್ನು ಆ ವ್ಯವಸ್ಥೆಯಲ್ಲಿ ಹೇಗೆ ಮಾಡುದು. ಸೊ ಈ ರೀತಿಯ ಕೆಲವೊಂದು ನರ್ಸಿಂಗ್ ಸಂಬಂಧಪಟ್ಟಂತ ಪ್ರೊಸೀಜರ್ಗೆ ಸಂಬಂಧಪಟ್ಟಂತ ಒಂದು ಅವರಿಗೆ ತರಬೇತಿಯನ್ನು ನಾವು ನರ್ಸಿಂಗ್ ಫೌಂಡೇಶನ್ ಲ್ಯಾಬ್ ಇಲ್ಲಿ ನಾವು ಅವರಿಗೆ ಅದನ್ನ ಕೊಡ್ತೇವೆ. ಯಾವ ರೀತಿ ಪೇಷಂಟ್ ಅನ್ನು ನಾವು ಅವರಿಗೆ ಮಲಗಿಸಬೇಕು, ಯಾವ ರೀತಿಯಲ್ಲಿ ಅವರಿಗೆ ಬೇರೆ ಬೇರೆ ವಿವಿಧ ಹಂತದಲ್ಲಿ ಅವರಿಗೆ ಅವರನ್ನು ನಾವು ಏನ್ ಮಾಡುವುದು, ಮಗ್ಗುಲು ಬದಲಿಸುವುದು ಯಾವ ರೀತಿಯಲ್ಲಿ ಅವರು ಕುಳಿತುಕೊಳ್ಬೇಕಾಗ್ತದೆ. ಸೊ ಈ ಎಂತದೆಲ್ಲ ಡೆಮಾನ್ಸ್ಟ್ರೇಷನ್ಸ್ ಈ ತರಬೇತಿಗಳನ್ನೆಲ್ಲ ನಾವು ನರ್ಸಿಂಗ್ ಫೌಂಡೇಶನ್ ಲ್ಯಾಬ್ ಅಲ್ಲಿ ನಾವು ಅವರಿಗೆ ವಿಸ್ತಾರವಾಗಿ ನಾವು ಅಲ್ಲಿ ಕಲಿಸ್ತಾ ಹೋಗ್ತೇವೆ. ಇಲ್ಲಿ ಇನ್ನು ಮುಖ್ಯವಾಗಿ ಇಲ್ಲಿ ಅವರು ನಮ್ಮ ಮಹಿಳೆಯರಿಗೆ ಮತ್ತು ಸಣ್ಣ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಅದು ಹೆರಿಗೆ ಮತ್ತು ಅವರು ಗರ್ಭಿಣಿಯರಾಗಿದ್ದಾಗ ಮತ್ತು ಹೆರಿಗೆಯ ಅವಧಿಯಲ್ಲಿ ಮತ್ತು ಹೆರಿಗೆ ನಂತರದ ಆಮೇಲೆ ಮತ್ತು ಸಣ್ಣ ಮಕ್ಕಳ ಆರೈಕೆ ಇದನ್ನ ನಾವು OBG ಮತ್ತು ಪೀಡಿಯಾಟ್ರಿಕ್ ನರ್ಸಿಂಗ್ ಅಂತ ವಿಭಾಗ ಹೇಳ್ತೇವೆ ನಾವು ಇಲ್ಲಿ. ಸೊ ಈ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೆಲಸವನ್ನು ಮಾಡಬೇಕಾದ್ರೆ ಇಲ್ಲಿ ಕೂಡ ಅವರು ಸಂಪೂರ್ಣವಾದ ಜ್ಞಾನವನ್ನು ಹೊಂದಿರಬೇಕಾಗ್ತದೆ ಇಲ್ಲಿ. ಯಾಕೆಂದ್ರೆ ನಮ್ಮಲ್ಲಿ ನಾವು ಅವರನ್ನ ವಲ್ನರೇಬಲ್ ಗ್ರೂಪ್ಸ್ ಅಂತ ಹೇಳ್ತೇವೆ ನಾವು. ಅಂದ್ರೆ ನಾವು ಅವರ ಬಗ್ಗೆ ತುಂಬಾ ನಾವು ಕಾಳಜಿಯನ್ನು ತಗೊಳ್ಬೇಕಾಗ್ತದೆ. ಅವರು ಒಂದು ಆರೋಗ್ಯವಂತರಾಗಿರುವಾಗ್ಲೂ ಅಂತಹ ಒಂದು ಸಮಯದಲ್ಲಿ ನಾವು ಎಷ್ಟು ಕೇರ್ ತಗೊಳ್ತೇವೋ ಆಗಿರುವಾಗ ಅವರಿಗೆ ಏನಾದ್ರೂ ಸ್ವಲ್ಪ ಏರುಪೇರುಗಳಾದಾಗ ನಾವು 2-3 ಪಟ್ಟು ನಾವು ಹೆಚ್ಚು ಆರೈಕೆಯನ್ನು ಮಾಡಬೇಕಾಗ್ತದೆ. ಸೊ ಆ ಆರೈಕೆ ಮಾಡೋದಕ್ಕೆ ತಕ್ಕಾದಂತಹ ಅವರು ಒಂದು ಏನು ಅಷ್ಟೊಂದು ಅವರು ಸ್ಟೆಬಿಲಿಟಿ ಬರಬೇಕಾಗ್ತದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಾವು ಅವರಿಗೆ OBG ಮತ್ತು ಪೀಡಿಯಾಟ್ರಿಕ್ ಈ 2 ರೀತಿಯ ಲ್ಯಾಬ್ಗಳು ನಮ್ಮಲ್ಲಿ ಇದೆ. ಸೊ ಅಲ್ಲಿ ಅವರಿಗೆ ಯಾವ ರೀತಿಯಲ್ಲಿ ನಾವು ಆರೈಕೆ ಮಾಡಬಹುದು ಅಂತ ಹೇಳ್ತಕ್ಕಂಥ ಡೆಮಾನ್ಸ್ಟ್ರೇಷನ್ ಅನ್ನು ಅವರಿಗೆ ಇಲ್ಲಿ ಮಾಡಿದ ಮೇಲೆ ಅವರು ಆಸ್ಪತ್ರೆಗೆ ಹೋದಾಗ ಆ ವಿಭಾಗಕ್ಕೆ ಅವರಿಗೆ ರೊಟೇಷನ್ ವೈಸ್ ಆಗಿ ಅಲ್ಲಿ ಕ್ಲಿನಿಕಲ್ ಪೋಸ್ಟಿಂಗ್ಸ್ ಮಾಡೋ ಮುಖಾಂತರ ಅವರಿಗೆ ಅದು ಫುಲ್ಫಿಲ್ ಆಗ್ತದೆ. ಅಲ್ಲಿ ಅವರು ಆ ರೀತಿಯಲ್ಲಿ ಅವರದನ್ನು ಅವರಿಗೆ ಅದನ್ನ ಬೆಳೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅವರ ಆ ವ್ಯಾಸಂಗದ
ಸಮಯದಲ್ಲಿ. ಸೊ ಇದಿಷ್ಟು ನಮ್ಮ ಡಿಪ್ಲೊಮಾ ನರ್ಸಿಂಗ್ ಮತ್ತು BSc ನರ್ಸಿಂಗ್ ಸಂಬಂಧಪಟ್ಟ ಹಾಗೆ ನಮ್ಮ ಕಾಲೇಜಿನಲ್ಲಿ ಇರತಕ್ಕಂತಹ ಒಂದು ಸೌಲಭ್ಯಗಳು ಈ ರೀತಿ ಇದೆ. ಎಸ್, ಅಂದ್ರೆ ಅವರು ತಮ್ಮ ಕೋರ್ಸ್ ಅನ್ನ ಮುಗಿಸಿ ಹೊರಗಡೆ ಉದ್ಯೋಗಕ್ಕೆ ಕಾಲಿಡುವಂತಹ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಅಂದ್ರೆ ಅವರು ಯಾವ ರೀತಿಯ ಪ್ರಾವೀಣ್ಯತೆಗಳು ನೈಪುಣ್ಯತೆಗಳು ಬೇಕು ಎಲ್ಲವನ್ನು ಕೂಡ ಟೋಟಲ್ ಆಗಿ ಕೊಡುವಂತಹ ಕೆಲಸಗಳು ಸಂಸ್ಥೆಯಲ್ಲಿ ಆಗುತ್ತೆ ಅನ್ನುವಂಥದ್ದು. ಎಸ್, ಇನ್ನು ಪ್ಯಾರಾಮೆಡಿಕಲ್ ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ಗೆ ಸಂಬಂಧಪಟ್ಟ ಪ್ಯಾರಾಮೆಡಿಕಲ್ ಅಲ್ಲಿ ಬೇರೆ ಬೇರೆ ಸ್ಟ್ರೀಮ್ ಅಲ್ಲಿ ಇದ್ದಾಗೆ ಓಕೆ ಇದರಲ್ಲಿ 3 ಮೇನ್ ದಾರಿಗಳನ್ನು ನಾವು ಹೇಳ್ತೇವೆ. ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಹ್ಯಾಂಡಲ್ ಮಾಡೋದು ಹೇಗೆ, ಮೆಷಿನ್ಗಳನ್ನು ಹ್ಯಾಂಡಲ್ ಮಾಡೋದು ಹೇಗೆ, ಒಂದು ಪೇಷಂಟ್ ಅನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ಬೇರೆ ಬೇರೆ ಪೇಷಂಟ್ ಅವರದ್ದು ಮಾನಸಿಕವಾಗಿ ಅವರು ಯಾವ ಸ್ಥಿತಿಯಲ್ಲಿ ಇರ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಬ್ಬರ ಹತ್ರ ಒಂದೇ ತರ ಮಾತಾಡ್ಲಿಕ್ಕೆ ಆಗಲ್ಲ, ಬೇರೆ ಬೇರೆ ತರ ಮಾತಾಡ್ಬೇಕು. ಸೊ ಅದು ಒಂದು ವಿಭಾಗ. ಮತ್ತೆ ಈಗ ಕ್ಲಿನಿಕಲ್ ಟ್ರೈನಿಂಗ್ ಹೇಗೆ ಆಸ್ಪತ್ರೆಯಲ್ಲಿ ಇದು ಎರಡನ್ನು ಮಿಕ್ಸ್ ಮಾಡಿ ಅವರು ಹೇಗೆ ವರ್ಕ್ ಮಾಡಬೇಕು ಅದರ ಮೇಲೆ ನಾವು ಫೋಕಸ್ ಮಾಡ್ತೇವೆ. ಪ್ರಾಕ್ಟಿಕಲ್ ನಾಲೆಜ್ ಅವರಿಗೆ ಇನ್ಸ್ಟ್ರುಮೆಂಟೇಷನ್, ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ಸ್ ಅದರ ಮೇಲೆಲ್ಲ ಬೇಕಾದ ಹಾಗೆ ನಮ್ಮಲ್ಲಿ ಲ್ಯಾಬೊರೇಟರೀಸ್ ಉಂಟು. ಪೆಥಾಲಜಿ, ಬಯೋಕೆಮಿಸ್ಟ್ರಿ, ಅನಾಟಮಿ, ಮೈಕ್ರೋಬಯಾಲಜಿ ಮತ್ತೆ ಫಿಸಿಯಾಲಜಿ ಲ್ಯಾಬೊರೇಟರೀಸ್ ಉಂಟು. ಇಲ್ಲಿ ಅವರು ಥಿಯರಿಟಿಕಲ್ ನಾಲೆಜ್ ಅನ್ನು ತಗೊಳ್ತಾರೆ. ಪ್ರಾಕ್ಟಿಕಲ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ರಿಸಲ್ಟ್ ಹೇಗೆ ಬರುತ್ತೆ ಅದರ ಮೇಲೆ ಅವರದ್ದು ಡಿಪೆಂಡ್ ಆಗ್ತದೆ. ಮತ್ತೆ ಈಗ ಪೇಷಂಟ್ ಅನ್ನು ಅವರು ಡೈಲಿ ನೋಡಿ ಅವರ ಹತ್ರ ಮಾತಾಡಿ ಈ ನೆಕ್ಸ್ಟ್ ಸ್ಕಿಲ್ ಅನ್ನು ಅವರು ಪಡ್ಕೊಳ್ಬೇಕು. ಅದಕ್ಕಾಗಿ ನಾವು ಅವರಿಗೆ ಬೇರೆ ಬೇರೆ ಹಾಸ್ಪಿಟಲ್ಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ನಾವು ಅವರಿಗೆ ಎಕ್ಸ್ಪೀರಿಯನ್ಸ್ ಅನ್ನು ಸಿಗುವ ಹಾಗೆ ಅವಕಾಶ ಮಾಡಿ ಕೊಡ್ತೇವೆ. ಅಲ್ಲಿ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಡೈಲಿ ವರ್ಕ್ ಮಾಡಿ ಪೇಷಂಟ್ ಒಟ್ಟಿಗೆ ಮಾತಾಡಿ ಮತ್ತೆ ಡಾಕ್ಟರ್ಸ್ ಒಟ್ಟಿಗೆ ಮಾತಾಡಿ ಪೇಷಂಟ್ ಪಾರ್ಟಿ ಒಟ್ಟಿಗೆ ಮಾತಾಡಿ ಅವರು ಆ ಸ್ಕಿಲ್ ಅನ್ನು ಬೇಕಾದಾಗ ಪಡ್ಕೊಳ್ತಾರೆ. ಮತ್ತೆ ಲಾಸ್ಟಿಗೆ ಇದು ಕಲ್ತದನ್ನು ಅವರು ವರ್ಕ್ ಮಾಡ್ಲಿಕ್ಕೆ ಅಪ್ಲೈ ಮಾಡ್ಬೇಕಂತ ಹೇಳುವಾಗ ನಮ್ಮಲ್ಲಿ 3 ತಿಂಗಳದ್ದು ಇಂಟರ್ನ್ಶಿಪ್ ಮಾಡ್ಬೇಕಂತ ಹೇಳಿ ಗವರ್ಮೆಂಟ್ ಆರ್ಡರ್ ಇದೆ. ಇದು ಪ್ಯಾರಾಮೆಡಿಕಲ್ ಆಗಿ 3 ತಿಂಗಳು, ಅಲೈಡ್ ಹೆಲ್ತ್ BSc ಮಾಡಿದ್ರೆ 1 ವರ್ಷ. ಇದ್ರ ಏಮ್ ಏನಂತ ಹೇಳಿದ್ರೆ ಇವರು ವರ್ಕ್ ಮಾಡೋ ಮುಂಚೆ ಇವರಿಗೆ ವರ್ಕಿನ ಒಂದು ಲೈಫ್ ಹೇಗಿರುತ್ತೆ, ಪ್ರೊಫೆಷನಲ್ ಲೈಫ್ ಹೇಗಿರುತ್ತೆ ಅಂತ ತಿಳಿಸಿಕೊಡುವ ಒಂದು ಉದ್ದೇಶದಿಂದ ಇದನ್ನು ಗವರ್ಮೆಂಟ್ ಹೀಗೆ ಮಾಡಿ ಅಂತ ಹೇಳಿದ್ದಾರೆ. ಇವರು ಕಾಲೇಜಲ್ಲಿ ಕಲ್ತದ್ದು ಮತ್ತೆ ಲ್ಯಾಬೊರೇಟರಿಯಲ್ಲಿ ಕಲ್ತದ್ದು ಮತ್ತೆ ಪೋಸ್ಟಿಂಗ್ಸ್ ಅಲ್ಲಿ ಕಲ್ತದನ್ನು ಆ 3 ತಿಂಗಳ ಅಥವಾ 1 ವರ್ಷದಲ್ಲಿ ಅವರು ಮಾಡಿ ಕಲಿತಾರೆ. ಅವರಿಗೆ ಮುಂದಿನದ್ದು ಅವಕಾಶ ಹೇಗಿರುತ್ತೆ ವರ್ಕ್ ಮಾಡ್ಲಿಕ್ಕೆ ಅಲ್ಲಿ ಅದನ್ನು ಯೂಸ್ ಮಾಡಿಕೊಳ್ತಾರೆ. ಅಷ್ಟೇ ಅಲ್ಲದೆ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ನಾವು ನೋಟಿಸ್ ಮಾಡ್ತೇವೆ ಮಾತು ಚೇಂಜ್ ಆಗ್ತಿದೆ. ಫಸ್ಟ್ ಏನ್ ಹೇಳ್ತಿದ್ರು, ಫಸ್ಟ್ ಬಂದವನಿಗೆ ಜಾಬ್ ಸಿಗುತ್ತೆ, ಜಾಸ್ತಿ ಮಾರ್ಕ್ ಇದ್ದವನಿಗೆ ಜಾಬ್ ಸಿಗುತ್ತೆ. ಈಗ ಆ ಸೈಡ್ ಇಂದ ಹೊರಗೆ ಬರ್ತಿದೆ. ಗೊತ್ತಿದ್ದವನು ಮಾಡ್ಲಿಕ್ಕೆ ಆಗುವವನಿಗೆ ಸ್ಕಿಲ್ ಇರುವಂತವನಿಗೆ ಜಾಬ್ ಸಿಗುತ್ತೆ ಅಂತ ಹೇಳ್ತೇವೆ. ಅದಕ್ಕಾಗಿ ಈಗ ಸ್ಕಿಲ್ ಡೆವಲಪ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಇದ್ದವರು ನಾವು ಕಲಿಸುವಂತದ್ದು ಎಲ್ಲರಿಗೂ ಸೇಮ್. ಈಗ ಕ್ಲಾಸ್ ಅಲ್ಲಿ ಕಲಿಸುವಂತದ್ದು ಸೇಮ್, ಪೋಸ್ಟಿಂಗ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಕಲಿಸುವಂತದ್ದು ಒಂದೇ ತರ ಇರುತ್ತೆ. ಅವರು ಹೊರಗಡೆ ಬರುವಾಗ ಅವರದ್ದೇ ಆದ ಒಂದು ಬ್ರ್ಯಾಂಡ್ ಅನ್ನು ಅವರು ಕ್ರಿಯೇಟ್ ಮಾಡಬೇಕು. ಈ ಗುಂಪಿನಲ್ಲಿ ಅವರು ಹೇಗೆ ಎದ್ದು ಕಾಣ್ತಾರೆ ಅದು ತುಂಬಾ ಇಂಪಾರ್ಟೆಂಟ್. ಆ ಡೆವಲಪ್ಮೆಂಟ್, ಇಂಡಿವಿಜುವಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಅವರದ್ದು ಸ್ಕಿಲ್ ಡೆವಲಪ್ಮೆಂಟ್, ಸ್ಪೋಕನ್ ಇಂಗ್ಲಿಷ್ ಇರ್ಬೋದು. ಈ ಹೊರಗಡೆ ಕೆಲಸ ಮಾಡುವಾಗ ಇಂಗ್ಲಿಷ್ ಬಗ್ಗೆ ಸ್ವಲ್ಪ ಹಿಡಿತಾ ಇರ್ಲಿ. ಮತ್ತೆ ಅವರಿಗೆ ಬೇರೆ ಬೇಕಾದಂತ ಈಗ ರೈಟಿಂಗ್ ಸ್ಕಿಲ್ಸ್ ಇರುತ್ತೆ, ಮಾತಾಡುವಂತ ಸ್ಕಿಲ್ಸ್ ಇರ್ಬೋದು. ಅಥವಾ ಅವರಿಗೆ ಆಲ್ರೌಂಡ್ ಈಗ CV ಬರಿಬೇಕು ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಯಾವುದೇ ಜಾಬಿಗೆ ಹೋಗುವಾಗ ಫಸ್ಟಿಗೆ ಕಾಣುವಂತದ್ದು CV. ಅದರ ನಂತರ ಇಂಟರ್ವ್ಯೂಗೆ ಕರೆದು ಅವರ ಮುಖಾಮುಖಿಯಾಗಿ ಅವರು ಮಾತಾಡುವಂತ ಪರಿಸ್ಥಿತಿ. ಆ CV ಅಲ್ಲೇ ಅವರನ್ನು ಹೇಗೆ ನಾವು ತೋರಿಸಬಹುದು, ಅವರ ಸ್ಪೆಷಲ್ ಸ್ಕಿಲ್ಸ್ ಅನ್ನು ಹೇಗೆ ತೋರಿಸಬಹುದು, ಅದು ಆಲ್ರೌಂಡ್ ಡೆವಲಪ್ಮೆಂಟ್ ಮೇಲೆ ನಾವು ತುಂಬಾ ಗಮನ ಕೊಡ್ತಿದ್ದೇವೆ. ಅದಕ್ಕಾಗಿ ನಾವು ವರ್ಷದಲ್ಲಿ 2 ಅಥವಾ 3 ಪ್ರತಿ ಡಿಪಾರ್ಟ್ಮೆಂಟ್ ವೈಸ್ 2-3 ಕೋರ್ಸ್ಗಳನ್ನು ಮಾಡ್ತಿದ್ದೇವೆ, ಟ್ರೈನಿಂಗ್ ಕೋರ್ಸಸ್. ಇದರಿಂದ ಅವರಲ್ಲಿ ಆಲ್ರೌಂಡ್ ಡೆವಲಪ್ಮೆಂಟ್ ಬರುತ್ತೆ. ಅವರು ಹೊರಗಡೆ ಹೋದಾಗ ಬೆಟರ್ ಪ್ರೊಫೆಷನಲ್ಸ್ ಆಗಿ ಅವರು ಸೊಸೈಟಿಗೆ ಬರ್ತಾರೆ. ಇದರಿಂದ ಎಲ್ರಿಗೂ ಲಾಭ ಆಗುತ್ತೆ. ಪೇಷಂಟಿಗೆ ಒಳ್ಳೆ ಕೇರ್ ಸಿಗುತ್ತೆ, ಹಾಸ್ಪಿಟಲ್ಸ್ ಅಲ್ಲಿ ಒಳ್ಳೆ ಸಪೋರ್ಟ್ ಸಿಸ್ಟಮ್ ಕ್ರಿಯೇಟ್ ಆಗ್ತದೆ. ಮತ್ತೆ ನಮಗೆ ಓವರ್ ಆಲ್ ಒಂದು ಒಳ್ಳೆ ಟೆಕ್ನಿಕಲ್ ಪ್ರೊಫೆಷನಲ್ ಗ್ರೂಪ್ ಹೊರಗಡೆ ಬರಬೇಕು, ಅದು ನಮ್ಮ ಉದ್ದೇಶ. ಸೊ ಇಷ್ಟು ಮಾತ್ರ ತರಬೇತಿ ಅಲ್ಲದೆ ನಾನೀಗ ತರಗತಿ ಮತ್ತು ನಮ್ಮ ಕ್ಲಿನಿಕಲ್ಗೆ ಸಂಬಂಧಪಟ್ಟ ವಿಷಯ ನಾನು ಹೇಳಿದೆ. ಇದಕ್ಕೆ ಪೂರಕವಾಗಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಅವರಿಗೆ ನಮ್ಮ ಇಲ್ಲಿ ಮಂಗಳೂರಿನ ಕೆಲವೊಂದು ಪ್ರತಿಷ್ಠಿತ ಆಸ್ಪತ್ರೆಗಳು ಮತ್ತೆ ಅಂದ್ರೆ ಮುಖ್ಯವಾಗಿ ಉದಾಹರಣೆಗೆ ಹೇಳುದಿದ್ರೆ ನಮ್ಮ ಜಿಲ್ಲಾ ಆಸ್ಪತ್ರೆ ವೆಲ್ನಾಕ್ ಮತ್ತು ಜಿಲ್ಲಾ ಆಸ್ಪತ್ರೆ ಲೇಡಿ ಗೋಶನ್, ಅದೇ ರೀತಿ ಮಕ್ಕಳ ಆಸ್ಪತ್ರೆ, ಈ ವಿಭಾಗಕ್ಕೆ ನಾವು ಅವರನ್ನ ಪೋಸ್ಟಿಂಗ್ಸ್ ಮಾಡೋ ಮುಖಾಂತರ ಅವರಿಗೆ ಯಾವ ರೀತಿಯಲ್ಲಿ ಆ ಪೇಷಂಟ್ ಅನ್ನು ಅಥವಾ ರೋಗಿಯನ್ನು ಆರೈಕೆ ಮಾಡಬೇಕು ಅಂತ ಹೇಳುವಂತ ಸಂಪೂರ್ಣವಾದಂತಹ ಒಂದು ಅವರಿಗೆ ಪ್ರತಿ ವರ್ಷ ಅದು ಒಂದೊಂದು ರೀತಿಯ ಅವರಿಗೆ ವಿಭಾಗಕ್ಕೆ ಅವರಿಗೆ ತರಬೇತಿಯನ್ನು ನಾವಲ್ಲಿ ಅವರಿಗೆ ಕೊಡುವಂತದ್ದು. ಇನ್ನು ಏನು ಅಂತ ಹೇಳಿದ್ರೆ ಕೇವಲ ಆಸ್ಪತ್ರೆಯಲ್ಲಿ ಹೋಗಿ ನಾವು ಆರೈಕೆ ಮಾಡುವಂಥದ್ದು ಅಷ್ಟು ಮಾತ್ರ ಸಾಕಾಗ್ತದ ತರಬೇತಿ? ಇಲ್ಲ, ಸಾಕಾಗುದಿಲ್ಲ. ಅಥವಾ ಬರೀ ಅದೊಂದು ಹಂತದ ಅಥವಾ ಒಂದು ಮಾತ್ರ
ವಿಷಯಕ್ಕೆ ಸಂಬಂಧಪಟ್ಟದ್ದು ಇರುವಂತದ್ದಲ್ಲ. ಇಲ್ಲಿ ನಾವು ಅವರು ಕಲಿತಾ ಹೋಗುವಾಗ ಇನ್ನಿತರ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಅವರಿಗೆ ಪಠ್ಯಗಳಿದೆ. ಅದು ನಾವು ಅದನ್ನ ಸಮಾಜ ಅಂತ ನಾವು ಹೇಳ್ತೇವೆ, ಸಮಾಜ ವಿಜ್ಞಾನ ಇರ್ಬೋದು, ಸೋಷಿಯಲ್ ಸೈನ್ಸ್ ಕೂಡ ಅವರಿಗೆ ಇಲ್ಲಿ ಬರ್ತದೆ. ಅದೇ ರೀತಿ ಇಲ್ಲಿ ಸೈಕಾಲಜಿ ಅಂತ ಹೇಳುವಂತ ಸಬ್ಜೆಕ್ಟ್ ಅನ್ನು ಕೂಡ ಅವರು ಇಲ್ಲಿ ಕಲಿತಾರೆ ಇಲ್ಲಿ. ಸೊ ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಬರೀ ಕೇವಲ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಅಥವಾ ಬರೀ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಷಯವನ್ನು ಮಾತ್ರ ನಾವು ಕಲಿಯುವುದಾ? ಇಲ್ಲ, ಆ ರೀತಿ ಒಂದು ಭಯ ಯಾರಿಗೂ ಬೇಕಾಗಿಲ್ಲ. ಇಲ್ಲಿ ಇರತಕ್ಕಂತಹ ಈ ಏನು ಒಂದು ಇಲ್ಲಿ ಇದು ಏನು ಅವರಿಗೆ ತರಬೇತಿಯನ್ನು ನಾವು ಏನು ಕೊಡ್ತೇವೆ, ಇದು ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದು. ಅದು ಯಾರೇ ಇರ್ಬೋದು, ಗಂಡು ಇರ್ಬೋದು, ಹೆಣ್ಣಿರ್ಬೋದು. ಅಂದ್ರೆ ಅವರ ಜೀವನದ ಅವಿಭಾಜ್ಯ ಅಂಗ ಆಗಿರತಕ್ಕಂಥ ಎಲ್ಲಾ ಹಂತಗಳ ವಿಷಯಗಳು ನಮಗೆ ಗೊತ್ತಿರಬೇಕು, ಅಥವಾ ಆಲ್ರೆಡಿ ನಮಗೆ ಗೊತ್ತಿರ್ತದೆ. ಆದ್ರೆ ಅದನ್ನು ಹೇಗೆ ನಾವು ಅದನ್ನ ಇಂಪ್ರೂವೈಸ್ ಮಾಡಿಕೊಂಡು ನಾವು ಸೇವೆಯನ್ನು ಮಾಡಬೇಕು ಅಂತ ಹೇಳತಕ್ಕಂಥ ಒಂದು ಪರಿಪೂರ್ಣವಾದಂತಹ ಒಂದು ತರಬೇತಿ, ಮತ್ತು ಅದೇ ರೀತಿ ಅದು ವೃತ್ತಿ ಜೀವನ ಕೂಡ ಅದೇ ರೀತಿ ಮುಂದುವರಿಯುತ್ತದೆ ಇಲ್ಲಿ. ನಾವು ಇಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಲ್ಲಿ ಈಗ ಕೆಲವೊಂದು ಅವರಿಗೆ ಕಲಿಯುವಂತಹ ಸಂದರ್ಭದಲ್ಲಿ ಅವರಿಗೆ ಕೆಲವೊಂದು ಸಮಸ್ಯೆಗಳಾಗ್ಬೋದು. ಈಗ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಈ ಕೋರ್ಸಿಗೆ ನಾವು ಸೇರಿದ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ SLC ಅಥವಾ PUC ವರೆಗೆ ಅವರು ಅವರ ಮನೆಯಲ್ಲೇ ಇರ್ತಾರೆ, ಅವರ ಹೆತ್ತವರ ಜೊತೆ ಇರ್ತಾರೆ, ಅಥವಾ ಅವರ ಅಣ್ಣ ತಮ್ಮ ಆ ರೀತಿಯ ಒಂದು ವಾತಾವರಣದಲ್ಲಿ ಅವರು ಬೆಳೆದಿರ್ತಾರೆ ಮತ್ತು ಅಲ್ಲೇ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರೆ. ಸೊ ಅವರು ಮಾನಸಿಕವಾಗಿ ಅಲ್ಲಿ ಅವರು ಸದೃಢರಾಗಿರ್ತಾರೆ. ಯಾವಾಗ ಅವರು ಈ ರೀತಿ ಕೆಲವೊಂದು ವೃತ್ತಿ ಸಂಬಂಧ ಕೋರ್ಸಿಗೆ ಅವರು ಬಂದ ತಕ್ಷಣ ಅವರಲ್ಲಿ ಕೆಲವೊಂದು ಹಿಂಜರಿಕೆ ಇರ್ತದೆ ಅಥವಾ ಭಯಗಳು ಬರ್ತದೆ. ಆ ಸಮಯದಲ್ಲಿ ನಾವು ನಮ್ಮ ಸಂಸ್ಥೆಯಲ್ಲಿ ಅವರು ಅಡ್ಮಿಷನ್ ಆಗೋ ಮೊದಲು ಅವರನ್ನು ನಾವು ಒಂದು ಕೌನ್ಸಿಲಿಂಗ್, ನಮ್ಮಲ್ಲಿ ಕೌನ್ಸಿಲಿಂಗ್ ಒಂದು ಸೆಲ್ ಇದೆ. ಸೊ ಅದರ ಮುಖಾಂತರ ನಾವು ಅವರ ಏನೆಲ್ಲ ಅವರಿಗೆ ಒಂದು ಡೌಟ್ ಇರ್ಬೋದು, ಸೊ ಅದನ್ನು ನಾವು ಇಲ್ಲಿ ಕ್ಲಾರಿಫೈ ಮಾಡ್ತೇವೆ. ಅಥವಾ ಅವರು ಒಂದು ವೇಳೆ ವ್ಯಾಸಂಗವನ್ನು ಮಾಡ್ತಿರತಕ್ಕ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿಯಲ್ಲಿ ಏನು ಅದನ್ನು ತೆಗೆದುಕೊಳ್ಳತಕ್ಕಂತಹ ಒಂದು ಕೆಪಾಸಿಟಿ ಇರುವುದಿಲ್ಲ. ಸೊ ಏನ್ ಮಾಡ್ತೇವೆ ನಾವು ಅದನ್ನು ನಾವು ಇಲ್ಲಿ ಪ್ರತ್ಯೇಕವಾಗಿ ಎಲ್ಲವನ್ನು ಪ್ರತಿಯೊಬ್ಬರನ್ನು ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತೇವೆ. ಇಲ್ಲಿ ಅವರು ಬೇರೆ ಬೇರೆ ಸ್ಥಳದಿಂದ, ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಹೊರ ರಾಜ್ಯ ಮತ್ತು ಹೊರ ದೇಶದ ಎಲ್ಲಾ ವಿದ್ಯಾರ್ಥಿಗಳು ಇರುವಾಗ ಅವರ ಜೊತೆಗೆ ಯಾವ ರೀತಿಯಲ್ಲಿ ಸಂಬಂಧ ಅಥವಾ ಬಾಂಧವ್ಯವನ್ನು ಅವರು ವೃದ್ಧಿಸಿಕೊಂಡು ಅವರು ಈ ವ್ಯಾಸಂಗವನ್ನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಇಲ್ಲಿ ಅವರಿಗೆ ನಾವು ಕೌನ್ಸಿಲಿಂಗ್ ಸೆಲ್ ಇದೆ. ಅದರ ಮುಖಾಂತರ ನಾವು ಅವರಿಗೆ ಬೇಕಾದ ರೀತಿಯಲ್ಲಿ ಮಾನಸಿಕವಾಗಿ ಅವರು ಹೇಗೆ ಇದನ್ನ ವ್ಯಾಸಂಗವನ್ನು ಮಾಡಬಹುದು ಮತ್ತು ಅದು ಮುಂದಿನ ಅವರ ವೃತ್ತಿ ಜೀವನಕ್ಕೆ ಕೂಡ ಅದು ಸಹಾಯ ಆಗ್ತದೆ. ಆ ರೀತಿಯ ಒಂದು ವ್ಯವಸ್ಥೆ ಕೂಡ ನಮ್ಮಲ್ಲಿ ತಯಾರು ಮಾಡುವಂತಹ ಕೆಲಸ ಆಗುತ್ತೆ. ವಿದ್ಯಾರ್ಥಿ ಅಥವಾ ಒಂದು ಕೋರ್ಸ್ ಅನ್ನು ಮುಗಿಸಿ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಉದ್ಯೋಗಕ್ಕೆ ಹೋಗಬೇಕು ಅಂತ ಆದ್ರೆ ಆತನಲ್ಲಿ ಕೌಶಲ್ಯಗಳು ಬೇಕು, ಆತನ ವ್ಯಕ್ತಿತ್ವ ಎಲ್ಲವನ್ನು ಕೂಡ ಸುಧಾರಿಸುವಂತದ್ದಕ್ಕೆ ಸಮರ್ಥವಾಗಿರಬೇಕು ಅನ್ನುವಂಥದ್ದು. ಅದಕ್ಕೆ ಕೆರಿಯರ್ ಗೈಡೆನ್ಸ್ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಏನೆಲ್ಲ ವ್ಯವಸ್ಥೆಗಳು, ಏನೆಲ್ಲ ಕಾರ್ಯಕ್ರಮಗಳಾಗುತ್ತೆ ಅನ್ನುವಂಥದ್ದು. ಕರಿಯರ್ ಗೈಡೆನ್ಸ್ಗೆ ನಾವು ಮೇಯ್ನ್ ಏನಂತ ಹೇಳಿದ್ರೆ, ಈಗ ಯಾವುದೇ ವಿದ್ಯಾರ್ಥಿ ಕಂಪ್ಲೀಟ್ ಆದ ನಂತರ ಅವರು ಯಾವ ಏರಿಯಾದಲ್ಲಿ ವರ್ಕ್ ಮಾಡ್ಬೋದು, ಅದನ್ನು ಅವರಿಗೆ ಸುಲಭದಲ್ಲಿ ಸಿಗುತ್ತಾ ಇಲ್ವಾ, ಅಥವಾ ಅವರು ಒಂದು ತಮ್ಮದೇ ಆದ ಊರಿನಿಂದ ಹೊರಗೆ ಹೋಗಿ ವರ್ಕ್ ಮಾಡಬೇಕಾ, ಅಥವಾ ತಮ್ಮದೇ ಊರಿನಲ್ಲಿ ಅವರಿಗೆ ಬೇಕಾದಂಥ ಅದೊಂದು ಆಪರ್ಚುನಿಟಿ ಸಿಗುತ್ತಾ ಇಲ್ವಾ ಅಂತ ಹೇಳುವ ಒಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲಿ ಇರ್ತದೆ ಪಾಸ್ ಔಟ್ ಆದ ಕೂಡಲೇ. ಅದಕ್ಕಾಗಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಇವರಿಗೆ ಫಸ್ಟ್ ಆಫ್ ಆಲ್ ನಾವು ಅವ್ರಿಗೆ ತಿಳಿಸಿಕೊಡ್ತೇವೆ ಎಲ್ಲಿ ವರ್ಕ್ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್, ಈಗ ಡಯಾಲಿಸಿಸ್ ಟೆಕ್ನಿಷಿಯನ್ ಇರ್ಬೋದು, ಯಾವುದೇ ಖಾಸಗಿ ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರಿಗೆ ವರ್ಕ್ ಮಾಡುವಂಥ ಆಪರ್ಚುನಿಟಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಅವರಿಗೆ ಬೇರೆ ಕ್ಲಿನಿಕ್ ಇದು ಪ್ರೈವೇಟ್ ಕ್ಲಿನಿಕ್ಸ್ ಅಲ್ಲಿ, ಈಗ ಪ್ರೈವೇಟ್ ಕ್ಲಿನಿಕ್ ಅಂತ ಪ್ರಾಕ್ಟೀಸ್ ಎಲ್ಲರದ್ದು ಈಗ ತುಂಬಾ ಜಾಸ್ತಿ ಇದೆ. ನಾವು ನೋಡ್ತೇವೆ ಈಗ ಮಂಗಳೂರಿನಲ್ಲೇ ನೋಡ್ಬೋದು ನಾವು, ಪ್ರೈವೇಟ್ ಲ್ಯಾಬೊರೇಟರಿ ಇದೆ, ಪ್ರೈವೇಟ್ ಐ ಕ್ಲಿನಿಕ್ ಇದೆ. ಹಾಗೆ ಅಂತ ಏರಿಯಾದಲ್ಲಿ ಅವರು ವರ್ಕ್ ಮಾಡ್ಬೋದು. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಅವರಿಗೆ ಸ್ವಂತವಾದ ಉದ್ಯೋಗಾವಕಾಶ, ಹಾಗೆ ಅಂಥದ್ದೇನಾದ್ರೂ ಆಪರ್ಚುನಿಟಿ ಬೇಕಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂಥದ್ದು ಏನೆಲ್ಲ, ಆ ಲೈಸೆನ್ಸಿಗೆ ಬೇಕಾಗಿರುವಂಥದ್ದು ಅಂಥದ್ದನ್ನು ಸಹ ನಾವು ಮಾರ್ಗದರ್ಶನ ಅವರಿಗೆ ಕೊಡ್ತೇವೆ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಅವರು ಮುಂದಕ್ಕೆ ಹೋಗಬೇಕು. ಈಗ ಫಸ್ಟ್ ಪಾಸ್ಔಟ್ ಆದ ಕೂಡಲೇ ಒಂದು ಜಾಬ್ಗೆ ಜಾಯಿನ್ ಆಗ್ತಾರೆ, ಅದರಿಂದ ಅವರ ಕರಿಯರ್ ಗ್ರೋತ್ ಹೇಗಿರುತ್ತೆ, ನೆಕ್ಸ್ಟ್ ಏನ್ ಮಾಡ್ಬೇಕು, ಅವರು ಒಂದೇ ಕಡೆ ಕುತ್ಕೊಳ್ಳುವಂತ ಈಗಿನ ಸಂದರ್ಭದಲ್ಲಿ ಯಾರು ಒಂದೇ ಕಡೆ ವರ್ಕ್ ಮಾಡ್ಬೇಕು, ಲೈಫ್ ಲಾಂಗ್ ವರ್ಕ್ ಮಾಡ್ಬೇಕಂತ ಅನ್ಸೋದಿಲ್ಲ ಅವರಿಗೆ. ನ್ಯಾಚುರಲಿ ಅದು ಗ್ರೋತ್ ಆಗ್ತಾ ಹೋಗ್ಬೇಕು. ಇಲ್ಲಿಂದ ನೆಕ್ಸ್ಟ್ ಅವ್ರು ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕು ಅಥವಾ ದೊಡ್ಡ ಕ್ಲಿನಿಕ್ಗೆ ಹೋಗ್ಬೇಕು, ಹಾಗೆ ವರ್ಕ್ ಮಾಡುವಂತ ಒಂದು ಮನೋಭಾವ ಎಲ್ಲರಲ್ಲೂ ಇದೆ. ಅದಕ್ಕಾಗಿ ನಾವು ಅವರಿಗೆ ನೆಕ್ಸ್ಟ್ ಏನ್ ಮಾಡ್ಬೋದು, ಈಗ ಇಂಡಿಯಾದಲ್ಲೇ ಇರ್ಬೋದು, ಬೇರೆ ಯಾವ ಏರಿಯಾದಲ್ಲಿ ಅವರಿಗೆ ಡಿಮಾಂಡ್ ಉಂಟು, ಯಾವ ಏರಿಯಾದಲ್ಲಿ ಅವರು ಪ್ರೈವೇಟೈಸೇಷನ್ ಆಗ್ತಾ ಉಂಟು ಈ ಕೋರ್ಸಸ್ ಅದ್ದು, ಈ ಏರಿಯಾಸ್ ಅದ್ದು, ಮತ್ತೆ ಫಾರಿನಿಗೆ ಹೋಗೋದಾದ್ರೆ ಹೇಗೆ, ಈಗ ಗಲ್ಫಿಗೆ ಹೋಗ್ಬೇಕಂತ ಹೇಳಿದ್ರೆ ಅವ್ರು ಏನ್ ಮಾಡ್ಬೇಕು, ಅವರಿಗೆ 2 ವರ್ಷ ಅವರು ಇಲ್ಲಿ ವರ್ಕ್ ಮಾಡಿ ಆ ಎಕ್ಸ್ಪೀರಿಯನ್ಸ್ ಅನ್ನು ಅವರು ಆ ಗಲ್ಫ್ ಅಥಾರಿಟೀಸ್ಗೆ ತೋರಿಸ್ಬೇಕು, ನಂತರ ಗಲ್ಫಿಗೆ ಹೋಗ್ಬೋದು. ಅಂತ ಮಾರ್ಗದರ್ಶನ ಕೊಡುವುದು ಸಹ ನಮ್ಮಲ್ಲಿ ಇದೆ. ಓಕೆ, ಮುಖ್ಯವಾಗಿ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಅವರಿಗೆ ಬರತಕ್ಕಂಥ ಕೆಲವೊಂದು ಸಂಶಯಗಳು, ನಾವು ಯಾವ
ದಾರಿಯಲ್ಲಿ ಅಥವಾ ಹೇಗೆ ನಾವು ಮುಂದುವರಿಬೇಕು ಅಂತ ಹೇಳುವ ಹಾಗೆ ನಮ್ಮ ಕೆರಿಯರ್ ಗೈಡೆನ್ಸಸ್ ಅಲ್ಲಿ ನಮ್ಮ ಮುಖಾಂತರ ನಾವು ಅವರಲ್ಲಿ ಅದಕ್ಕೆ ಸಂಪೂರ್ಣವಾದಂತಹ ಒಂದು ಅವರಿಗೆ ನಾವು ಮಾಹಿತಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತರಬೇತಿಯನ್ನು ಕೂಡ ನಾವಿಲ್ಲಿ ಕೊಡ್ತೇವೆ. ನಾವು ಅವರಿಗೆ ಅವರ ಪ್ರತಿಯೊಂದು ಕಲಿಕೆಯ ಹಂತದಲ್ಲಿ ನಮ್ಮಲ್ಲಿ ನಾವು ಕೆಲವೊಂದು ವರ್ಕ್ಶಾಪ್ಗಳನ್ನ ಇದು ಆರ್ಗನೈಸ್ ಮಾಡುದು ಯಾವ ರೀತಿಯಲ್ಲಿ, ಮತ್ತೆ ಅದಕ್ಕೆ ರಿಸೋರ್ಸ್ಫುಲ್ ಪರ್ಸನ್ಸ್ ಅವರು ಬಂದು ಅವರಿಗೆ ಮಾಹಿತಿಯನ್ನು ಕೊಡುವಂಥದ್ದು. ಅದೇ ರೀತಿಯಲ್ಲಿ ಮತ್ತೆ ಅವರಿಗೆ ಕೆಲವೊಂದು ವೆಬಿನಾರ್ಗಳ ಮುಖಾಂತರ ಕೂಡ ಅವರಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಥೈರ್ಯವನ್ನ ಹೆಚ್ಚು ಮಾಡಲಿಕ್ಕೆ ಕೂಡ ನಾವು ಅದಕ್ಕೆ ನಾವು ಇದು ಮಾಡ್ತೇವೆ. ಅದೇ ರೀತಿಯಲ್ಲಿ ಅವರು ಈ ಒಂದು ವ್ಯಾಸಂಗವನ್ನು ಪೂರ್ಣಗೊಳಿಸಿದ ಮೇಲೆ ಅವಕಾಶಗಳು ನಾವು ಹೇಳುವಾಗ ಒಂದೇ ಲೈನಲ್ಲಿ ಹೇಳುದಿದ್ರೆ ಅದು ದೇಶ ವಿದೇಶ ಅಂತ ಮಾತ್ರ ನಾವು ಹೇಳಲಿಕ್ಕೆ ಆಗುದಿಲ್ಲ. ಕೆಲವರಿಗೆ ಒಂದು ಭಯ ಇರ್ತದೆ, ನಾನು ಕೆಲಸ ಮಾಡಿದ್ರೆ ನಾನು ಊರನ್ನು ಬಿಟ್ಟು ಹೇಗೆ ಹೋಗುದು, ಅಥವಾ ನನ್ನ ಏನು ರಿಲೇಷನ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಎಲ್ಲರನ್ನ ಬಿಟ್ಟು ನಾನು ಹೋಗ್ಬೇಕಾಗ್ತದೆ ಏನೋ ಈ ಒಂದು ವಿಷಯಕ್ಕೆ ನಾನು ಬಂದ್ರೆ ಅಂತ. ಯಾಕೆಂದ್ರೆ ಎಲ್ಲರ ಮನಸ್ಥಿತಿ ಒಂದೇ ರೀತಿ ಇರುವುದಿಲ್ಲ. ಕೆಲವರು ಅದಕ್ಕೆ ಸಜ್ಜಾಗಿರ್ತಾರೆ, ಇನ್ನು ಕೆಲವರಿಗೆ ನನ್ನ ಈ ಸ್ಥಳದಲ್ಲಿ ನಾನು ಕೆಲಸ ಮಾಡಿ ಹೌದು ಅವಕಾಶ ಅಂತ ಹೇಳೋದು ಕೇವಲ ಅದು ನಮ್ಮ ಏನು ನಮ್ಮ ಮನೆಯ ಹತ್ರನೇ ಇದೆ ಈಗ ಈ ಸಂದರ್ಭದಲ್ಲಿ ನಾವು ಹೇಳೋದಿದ್ರೆ. ಯಾಕೆಂತ ಹೇಳಿದ್ರೆ ಅರೆವೈದ್ಯಕೀಯ ಇರ್ಬೋದು ಅಥವಾ ಈ ನರ್ಸಿಂಗ್ ಇರ್ಬೋದು, ಅವರು ವಿದ್ಯಾಭ್ಯಾಸವನ್ನು ಮುಗಿಸಿದ ತಕ್ಷಣ ಅದು ಸರ್ಕಾರ ಅಥವಾ ಖಾಸಗಿ ಎರಡೂ ಹಂತದಲ್ಲಿ ಕೂಡ ಅವರಿಗೆ ಅವರ ಜಾಬ್ ಎಲ್ಲಿಂದ ಸಿಗ್ತದೆ ಅಂತ ಹೇಳಿದ್ರೆ, ಇವಾಗ ನಾನೀಗ ಹಳ್ಳಿಯಿಂದ ಬಂದಿರುವುದು ಅಂತ ಹೇಳಿದ್ರೆ ಗ್ರಾಮೀಣ ಮಟ್ಟದಲ್ಲಿ ಅಂತ ಹೇಳಿದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಸೊ ಮೊದಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ಪರಿಕಲ್ಪನೆ ಮತ್ತು ಈಗಿನ ಒಂದು ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪರಿಕಲ್ಪನೆ ತುಂಬಾ ಅದು ಬದಲಾಗಿ ಹೋಗಿದೆ. ಇಲ್ಲಿ ಯಾಕೆಂತ ಹೇಳಿದ್ರೆ ಒಂದು ಆರೋಗ್ಯ ಕ್ಷೇತ್ರ ಅಂತ ಹೇಳುವಾಗ ಅದನ್ನು ನಾವೇನು ಹೇಳ್ತೇವೆ, ಹಳ್ಳಿಯಿಂದ ದಿಲ್ಲಿಗೆ ಅಂತ ಹೇಳತಕ್ಕಂಥ ಒಂದು ಮಾತನ್ನ ಉಪಯೋಗಿಸ್ತೇವೆ ನಾವು. ಸೊ ದಿಲ್ಲಿಯಿಂದ ಹಳ್ಳಿ ಆಗುದಿಲ್ಲ, ಸೊ ಹಳ್ಳಿಯಿಂದನೇ ಅದು ಹಂತ ಹಂತವಾಗಿ ಅದು ದಿಲ್ಲಿ ಅಂದ್ರೆ ಈ ರೀತಿಯಲ್ಲಿ ಅದು ಪ್ರಗತಿಯನ್ನು ಹೊಂದುವಂಥದ್ದು. ಆರೋಗ್ಯ ಕ್ಷೇತ್ರದಲ್ಲಿಯೂ ಹಾಗೇನೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವುದೇ ಒಂದು ಏನು ಸೇವೆಗಳನ್ನ ನಾವು ಕೊಡುದಿದ್ರೆ ಅದು ಮೂಲತಃ ಅದು ಬೇಸ್ ಅಂತ ಹೇಳಿದ್ರೆ ರೂಟ್ ಎಲ್ಲಿಗೆ ಬರ್ತದೆ ಅಂತ ಹೇಳಿದ್ರೆ ಅದು ಬ್ಲಾಕ್ ಲೆವೆಲ್ ಅಂತ ಹೇಳಿದ್ರೆ ಅದು ನಮ್ಮ ಗ್ರಾಮೀಣ ಪ್ರದೇಶ. ಹಾಗಾಗಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ಬರತಕ್ಕಂತ ಏನು ಸಮಸ್ಯೆಗಳೇನಿದೆ, ಸೊ ಇವುಗಳನ್ನು ನಮಗೆ ನಿರ್ವಹಣೆ ಮಾಡ್ಲಿಕ್ಕೆ ನಮಗೆ ಕೇವಲ ನಗರ ಅಥವಾ ಪಟ್ಟಣಗಳಲ್ಲಿ ಮಾತ್ರ ಅವಶ್ಯಕತೆ ಅಲ್ಲ ಇರೋದು. ಯಾಕಂದ್ರೆ ಅದನ್ನು ನಾವು ಸಮರ್ಥವಾಗಿ ನಮ್ಮ ದೇಶ ಏನು ಇವಾಗ ಪ್ರಗತಿ ಹೊಂದಿದೆ ಅಂತ ನಾವು ಹೇಳ್ಕೊಳ್ಬೇಕಾದ್ರೆ ಗ್ರಾಮೀಣ ಪ್ರದೇಶಕ್ಕೆ ನಾವು ತುಂಬಾ ಮಹತ್ವವನ್ನು ಕೊಡಬೇಕು. ಹಾಗಾಗಿ ನಮಗೆ ಇವತ್ತು ಈ ವಿದ್ಯಾಭ್ಯಾಸವನ್ನು ಮುಗಿದ ತಕ್ಷಣ ನಮಗೆ ಅವಕಾಶ ಉದ್ಯೋಗದ್ದು ನಮ್ಮ ಗ್ರಾಮೀಣ ಪ್ರದೇಶದಿಂದನೇ ಇದು ನಮಗೆ ಸಿಗ್ತಾ ಇದೆ. ಪ್ರಾಥಮಿಕ ಆರೋಗ್ಯ ಕ್ಷೇತ್ರದಲ್ಲಿ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅರೆವೈದ್ಯಕೀಯ ಸಿಬ್ಬಂದಿಗಳ ಅವಶ್ಯಕತೆ ಇದೆ. ಅಲ್ಲಿ ಎಕ್ಸ್ರೇ ಟೆಕ್ನಿಷಿಯನ್ ಆಗಿರ್ಬೋದು ಅಥವಾ ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು, ಅದೇ ರೀತಿ ನಮ್ಮ ನರ್ಸ್ಗಳಾಗಿರ್ಬೋದು. ಇನ್ನು ಹಂತಕ್ಕೆ ಹೋಗುದಿದ್ರೆ ನಾವು ಇದನ್ನ ಸಮುದಾಯ ಆರೋಗ್ಯ ಸೇವೆ ಅಂತ ನಾವು ಹೇಳ್ತೇವೆ, ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂತ ಹೇಳ್ತೇವೆ, ಅಥವಾ ರೀಜನಲ್ ಹಾಸ್ಪಿಟಲ್ ಅಂತ ಹೇಳ್ತೇವೆ, ಪ್ರಾದೇಶಿಕ ಆಸ್ಪತ್ರೆ. ಅಷ್ಟೂ ಅಲ್ಲದೆ ತಾಲೂಕು ಆಸ್ಪತ್ರೆಗಳು. ಸೊ ಈ ಹಂತದಲ್ಲಿ ಕೂಡ ಇವಾಗ ನಾವೊಂದು 5 ಅಥವಾ 10 ವರ್ಷದ ಹಿಂದೆ ನೋಡುದಿದ್ರೆ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ಗೆ ಸಂಬಂಧಪಟ್ಟಂತಹ ಒಂದು ಸೇವೆ ಸಿಗ್ತಾ ಇದ್ದಿಲ್ಲ, ಅಥವಾ ಮುಖ್ಯವಾಗಿ ಇನ್ನು ನಾವೇನು ಕೆಲವೊಂದು ಸೇವೆಗಳು ನಮಗೆ ಅಲ್ಲಿ ಸಿಗ್ತಾ ಇದ್ದಿಲ್ಲ. ಎಕ್ಸ್ರೇ ಆಗಿರ್ಬೋದು ಅದು ತಾಲೂಕು ಹಾಸ್ಪಿಟಲ್ ಸಿಗ್ತಾ ಇದ್ದಿಲ್ಲ, ಜಿಲ್ಲಾ ಮಟ್ಟದ್ದು ಅಥವಾ ನಮ್ಮ ರಾಜ್ಯ ಮಟ್ಟದ ಆಸ್ಪತ್ರೆಗಳಲ್ಲಿ ಮಾತ್ರ ಇತ್ತು. ಈಗ ಹಾಗೆ ಅಲ್ಲ, ಅದು ನಮ್ಮ ತಾಲೂಕು ಆಸ್ಪತ್ರೆ ಅಥವಾ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಆ ಸೇವೆ ಸಿಗಬೇಕು ಜನರಿಗೆ ಅನ್ನೋ ರೀತಿಯ ಅಷ್ಟು ನಮ್ಮಲ್ಲಿ ಏನಾಗಿದೆ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ವ್ಯವಸ್ಥೆಗಳು ಜನರ ಹತ್ತಿರ ಇದೆ, ತುಂಬಾ ದೂರ ಇಲ್ಲ. ಹಾಗಾಗಿ ನಮಗೆ ಅವಕಾಶ ಉದ್ಯೋಗದ ಕೂಡ ತುಂಬಾ ದೂರ ಏನಿಲ್ಲ, ನಮ್ಮ ಪಕ್ಕದಲ್ಲೇ ಇದೆ, ನಮ್ಮ ಊರಲ್ಲೇ ಇದೆ, ನಮ್ಮದೇ ಜಿಲ್ಲೆಯಲ್ಲಿ ಇದೆ, ನಮ್ಮದೇ ಆದ ತಾಲೂಕಲ್ಲಿ ಇದೆ, ಅಥವಾ ನಮ್ಮದೇ ಆದಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ. ಇಲ್ಲಿ ಕೇವಲ ನಾನು ಸರ್ಕಾರಕ್ಕೆ ಸಂಬಂಧಪಟ್ಟ ಇದು ಏನು ವಿಭಾಗವನ್ನು ಹೇಳ್ತಾ ಇಲ್ಲ. ಈಗ ನಾವು ನೋಡುದಿದ್ರೆ ಮೊದಲೆಲ್ಲ ಏನಿತ್ತು ಅಂತ ಹೇಳಿದ್ರೆ ಆಸ್ಪತ್ರೆ ಅಂತ ಹೇಳಿದ್ರೆ ಅಲ್ಲಿ ಅದು ದೊಡ್ಡದಾದ ಒಂದು ವ್ಯವಸ್ಥಿತವಾದಂತಹ ಒಂದು ಸುಸಜ್ಜಿತವಾದಂತಹ ಒಂದು ಏನು ಕಟ್ಟಡ ಮತ್ತು ಅಲ್ಲಿರತಕ್ಕಂಥ ಒಂದು ಸೇವೆ ಅಂತ. ಈಗ ಹಾಗೆ ಅಲ್ಲ, ಇವಾಗ ಪಾಲಿಕ್ಲಿನಿಕ್ ಅಂತ ಹೇಳುವಂಥದ್ದು ಸ್ಟಾರ್ಟ್ ಆಗಿದೆ. ಸೊ ಇಲ್ಲೇನಂತ ಹೇಳಿದ್ರೆ ಅದು ಇಲ್ಲಿ ಯಾವುದೇ ರೀತಿ ಅಡ್ಮಿಷನ್ಸ್ ಗಳಿರುವುದಿಲ್ಲ, ಆದ್ರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಏನು ಅವರು ಸೇವೆಯನ್ನು ತೆಗೆದುಕೊಂಡು ಅವರು ಮನೆಯಲ್ಲಿ ಹೋಗಿ ಅವರು ಆರೈಕೆಯನ್ನ ಅವರು ಅಥವಾ ಅವರ ಮನೆಯವರು ಮಾಡತಕ್ಕಂಥ ಸಂದರ್ಭ. ಈ ರೀತಿ ಪಾಲಿಕ್ಲಿನಿಕ್ ಅಂತ ಹೇಳುವಂಥದ್ದು ಕೂಡ ಇವಾಗ ಬಂದಿರತಕ್ಕಂಥ ಒಂದು ಹೊಸತಾದ ಒಂದು ಪರಿಕಲ್ಪನೆ. ಈ ಪಾಲಿಕ್ಲಿನಿಕ್ ಅಲ್ಲಿ ಕೂಡ ಏನಾಗ್ತದೆ, ನಮ್ಮ ಈ ಅರೆವೈದ್ಯಕೀಯ ಸಿಬ್ಬಂದಿಗಳಲ್ಲಿ ಅವಶ್ಯಕತೆ ಬೀಳ್ತದೆ ಅಲ್ಲಿ. ಅದೇ ರೀತಿಯಲ್ಲಿ ಶುಶ್ರೂಷಣೆ ಮಾಡತಕ್ಕಂಥ ನರ್ಸ್ ಕೂಡ ಇಲ್ಲಿ ಕೂಡ ಅವಶ್ಯಕತೆ ಇದೆ. ಅಷ್ಟು ಮಾತ್ರ ಅಲ್ಲದೆ ಅದರ ನಂತರ ಅವರಿಗೆ ಸಂಬಂಧಪಟ್ಟಾಗ ಈಗ ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಜಿಲ್ಲಾ ಆಸ್ಪತ್ರೆಯಲ್ಲಿ ಇವಾಗ ವಿಭಾಗಗಳು ಎಲ್ಲವೂ ತುಂಬಾ ಆಗಿದೆ. ಇಲ್ಲಿ ಎಲ್ಲಾ ವಿಭಾಗದಲ್ಲಿ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನುರಿತ ಅಥವಾ ವ್ಯಾಸಂಗವನ್ನ ಮಾಡಿರತಕ್ಕಂಥ ಕ್ವಾಲಿಫೈಡ್ ಅಲ್ಲಿ ಟೆಕ್ನಿಷಿಯನ್ಸ್ ಬೇಕೇ ಬೇಕು. ಸೊ ಈಗಿನ ಏನು ಕಾಯಿಲೆಗಳು ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಬ್ಬ ವ್ಯಕ್ತಿ ಮಾತ್ರ ಅದನ್ನ ಕಂಡು ಹಿಡಿದು ಅಥವಾ ಅದಕ್ಕೆ ಅವರಿಗೆ ಆರೈಕೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾನು ಆವಾಗಲೇ ಮೊದಲೇ ಹೇಳಿದಾಗ ಇದೊಂದು ಟೀಮ್ ವರ್ಕ್. ಹೇಗೆ ನಾವು ಒಂದು ಕ್ರಿಕೆಟ್ ಟೀಮ್ ಅಲ್ಲಿ ಹೇಗೆ 1-2 ಜನ ಇಲ್ಲದೆ ಕ್ರಿಕೆಟ್ ಟೀಮ್ ಆಗುದಿಲ್ವೋ, ಹೇಗೆ ಅದೊಂದು ವಾಲಿಬಾಲ್ ಟೀಮ್ ಆಗುದಿಲ್ವೋ ಅಥವಾ ಒಂದು ಕಬಡ್ಡಿ ಟೀಮ್ ಆಗುದಿಲ್ವೋ, ಅದೇ ರೀತಿ ಆಸ್ಪತ್ರೆ ಅಂತ ಹೇಳಿ ಬಂದ ತಕ್ಷಣ ಇಲ್ಲಿ ಇದು ಒಂದು ನಾವು ಗುಂಪಾಗಿ ಇಲ್ಲಿ ನಾವು ಮಾಡತಕ್ಕಂಥ ಒಂದು ಸೇವೆ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ಅವಕಾಶಗಳು ಯಾಕೆ ಜಾಸ್ತಿ ಇದೆ ಅಂತ ಹೇಳುವಂಥದ್ದು ಈ ಕಾರಣಕ್ಕೆ.
ಯಾಕಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಆಗುದಿಲ್ಲ, ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಟೀಮ್ ವರ್ಕ್ ಅಂತ ಹೇಳಿದಾಗ ಬೇರೆ ಬೇರೆ ಹಂತದಲ್ಲಿ ಇಲ್ಲಿ ಉದ್ಯೋಗದ ಸೃಷ್ಟಿಗಳು ಜಾಸ್ತಿ ಆಗ್ತಾ ಹೋಗುವಂತದ್ದು. ಹಾಗಾಗಿ ಇವತ್ತಿನ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಲ್ಲಿ ಅದು ಖಾಸಗಿ ಆಗಿರ್ಬೋದು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಆಸ್ಪತ್ರೆಗಳಲ್ಲಿ ಇರ್ಬೋದು, ಅದು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಆದ್ರೂ ಆಗ್ಬೋದು, ಅಥವಾ ಗವರ್ಮೆಂಟ್ ಕೆಲಸ ಆಗಿರ್ಬೋದು, ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ಆಗಿರ್ಬೋದು, ನಮಗೇನಂತ ಹೇಳಿದ್ರೆ ಅವಕಾಶ ಸಿಗ್ತಾ ಹೋಗ್ತದೆ. ಇಲ್ಲಿ ಮುಖ್ಯವಾಗಿ ಅವರು ಕೋರ್ಸ್ ಅನ್ನು ಮುಗಿಸಿದ ತಕ್ಷಣ ಏನಂತ ಹೇಳಿದ್ರೆ ಅವರಿಗೆ ಯಾವ ರೀತಿಯಲ್ಲಿ ನಾವು ಇಂಟರ್ವ್ಯೂ ಅನ್ನು ಹೇಗೆ ಫೇಸ್ ಮಾಡಬೇಕು, ಅಥವಾ ಎಲ್ಲಿ ನಮಗೆ ಜಾಬ್ ಆಪರ್ಚುನಿಟೀಸ್ ಇದೆ ಅಂತ ಹೇಳತಕ್ಕಂತಹ ಮಾಹಿತಿ, ಅದು ನಮ್ಮ ಈ ಕೆರಿಯರ್ ಗೈಡೆನ್ಸ್ ಸೆಲ್ಲಿನಲ್ಲಿ ನಾವೇನ್ ಮಾಡ್ತೀವಿ, ಅವರಿಗೆ ಮಾಹಿತಿ ಅಥವಾ ಮಾರ್ಗದರ್ಶನವನ್ನು ಅವರಿಗೆ ಕೊಡ್ತೇವೆ. ಪ್ರತಿಯೊಂದು ಸಂಸ್ಥೆಗೆ ಅವರದೇ ಆದಂತಹ ಒಂದು ಉದ್ದೇಶ ಇರ್ತದೆ ಅಥವಾ ಒಂದು ಬದ್ಧತೆ ಅಂತ ಹೇಳುವಂಥದ್ದು ಇರ್ತದೆ. ಇಲ್ಲಿ ಮುಖ್ಯವಾಗಿ ನಮ್ಮ ಸಂಸ್ಥೆ ಏನಂತ ಹೇಳಿದ್ರೆ ಬಡ ವರ್ಗದಿಂದ ಬಂದಂತಹ ವಿದ್ಯಾರ್ಥಿಗಳು ಈ ಒಂದು ಅವಕಾಶವನ್ನು ಸದುಪಯೋಗಿಸಿಪಡಿಸಿಕೊಳ್ಬೇಕು ಮತ್ತು ಅವರು ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಅವರು ಜೀವನವನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಅನುವು ಮಾಡಬೇಕು ಅಂತ ಹೇಳತಕ್ಕಂಥ ಒಂದು ಸಾಮಾಜಿಕ ಬದ್ಧತೆಯನ್ನ ಹೊಂದಿರುವಂಥದ್ದು ನಮ್ಮ ಸಂಸ್ಥೆ ಮುಖ್ಯವಾಗಿ ಇಲ್ಲಿ. ಹಾಗಾಗಿ ಆ ಒಂದು ಸಾಮಾಜಿಕ ಬದ್ಧತೆಯ ಒಂದು ಕಳಕಳಿಯಲ್ಲಿ ನಾವು ಏನಂತ ಹೇಳಿದ್ರೆ ಈ ಒಂದು ತರಬೇತಿಯನ್ನು ನಾವು ಕೊಡುವಂಥದ್ದು, ಮತ್ತೆ ಅವರು ತರಬೇತಿ ಕೊಟ್ಟ ತಕ್ಷಣ ನಾವು ಅವರದ್ದು ಮುಗಿತು, ನಮ್ಮ ಕೆಲಸ ಮುಗಿತು ಅನ್ನೋ ಹಾಗೆ ನಾವು ನಡ್ಕೊಳ್ಳೋದಿಲ್ಲ. ಅದಾದ ಮೇಲೆ ಅವರಿಗೆ ಉದ್ಯೋಗ ಎಲ್ಲಿ ಸಿಗ್ತದೆ, ಯಾವ ರೀತಿಯಲ್ಲಿ ಅವರು ಅದನ್ನು ಮುಂದುವರಿಸಬೇಕು ಅಂತ ಹೇಳುವುದನ್ನು ಕೂಡ ನಾವೇನ್ ಮಾಡ್ತೇವೆ, ಅವರಿಗೆ ಆ ಹಂತದಲ್ಲಿ ಕೂಡ ನಾವು ಅವರನ್ನ ಕೈ ಬಿಡೋದಿಲ್ಲ. ಅವರನ್ನು ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನಾವು ಅವರಿಗೆ ಮಾರ್ಗದರ್ಶನ ಮತ್ತು ಸಹಾಯವನ್ನು ಮಾಡ್ತೇವೆ. ಅದಕ್ಕೆ ಆ ರೀತಿಯ ಒಂದು ನಮಗೆ ಅವರಲ್ಲಿ ವಿದ್ಯಾರ್ಥಿಗಳು ಯಾರು ಹೊರಗೆ ಹೋಗಿರ್ತಾರೆ ಸಂಸ್ಥೆಯಿಂದ, ಅವರ ಜೊತೆಗೆ ನಾವು ಸಂಬಂಧವನ್ನು ಉಳಿಸಿಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ನಮ್ಮಲ್ಲಿ ಅಲ್ಯುಮಿನಿ ಅಸೋಸಿಯೇಷನ್ ಅಂತ ಹೇಳುವಂತಹ ಒಂದು ಆರ್ಗನೈಸೇಷನ್ ಇದೆ. ಇದರ ಮುಖಾಂತರ ಹೊರಗೆ ಹೋಗಿರತಕ್ಕಂಥ ವಿದ್ಯಾರ್ಥಿಗಳು ಸಂಪರ್ಕದಲ್ಲಿ ಇರ್ತಾರೆ, ಎಲ್ಲೆಲ್ಲ ಅವಕಾಶಗಳು ಇದೆ ಅಂತ ಹೇಳುವ ಮಾಹಿತಿ ಅವರಿಂದ ನಮಗೂ ಸಿಗ್ತದೆ. ಅಥವಾ ನಾವು ವಿದ್ಯಾರ್ಥಿಗಳು ಸಂಸ್ಥೆಯಿಂದ ಹೊರಗೆ ಹೋದ ಕೂಡಲೇ ಅವರು ನಮ್ಮ ಸಂಸ್ಥೆಯಿಂದ ಹೊರ ಹೋದಂತ ವಿದ್ಯಾರ್ಥಿಗಳು ಅಂತ ಕನ್ಸಿಡರ್ ಮಾಡೋದಿಲ್ಲ. ಅವ್ರು ಯಾವತ್ತಿದ್ರು ಅವರು ಆ ಒಂದು ಸಂಸ್ಥೆಯ ಒಂದು ಅವಿಭಾಜ್ಯ ಅಂಗವಾಗಿಯೇ ಹೋಗ್ತಾರೆ ಅವರ ಥ್ರೂ ಔಟ್ ಅವರ ಲೈಫಿನಲ್ಲಿ. ಹಾಗಾಗಿ ನಾವು ಇಲ್ಲೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಅವರ ಉದ್ಯೋಗಕ್ಕೆ ಸಂಬಂಧಪಟ್ಟಾಗಿ ಮತ್ತು ಕೂಡ ಅವರ ಜೊತೆಗೆ ನಾವು ಸಂಬಂಧವನ್ನ ಇಟ್ಕೊಂಡು ಹೋಗ್ತಾ ಇರ್ತೇವೆ ನಾವು ನಮ್ಮ ಸಂಸ್ಥೆಯ ಮುಖಾಂತರ. ಅದರ ಮುಖಾಂತರ ಅವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲಿಯೂ ಮುಂದುವರಿಲಿಕ್ಕೆ ಅವರಿಗೆ ಯಾವುದೇ ರೀತಿಯ ಅಡೆತಡೆಗಳು ಉಂಟಾಗ್ತಾ ಇಲ್ಲ. ಹಾಗಾಗಿ ಅವರ ಉದ್ಯೋಗಕ್ಕೆ ಸಂಬಂಧಪಟ್ಟಾಗೆ ಅದು ಅವರ ಸ್ಥಳೀಯ ಮಟ್ಟದಿಂದ ಹಿಡಿದು ಅದು ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಅಥವಾ ವಿದೇಶ ಇರ್ಬೋದು, ಸೊ ಅಲ್ಲಿ ತನಕ ಕೂಡ ನಾವು ಅವರಿಗೆ ಯಾವತ್ತೂ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತೇವೆ ಮತ್ತು ನಮ್ಮ ಆಡಳಿತ ಮಂಡಳಿ ಅದಕ್ಕೆ ಯಾವತ್ತೂ ಬದ್ಧವಾಗಿ ಇರ್ತದೆ. ಅದಕ್ಕೋಸ್ಕರ ನಾನು ಒಂದು ವಿಷಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಅರವೈದ್ಯಕೀಯ ಇರ್ಬೋದು ಅಥವಾ ನರ್ಸಿಂಗ್ ಇರ್ಬೋದು, ರಾಜ್ಯ ಮಟ್ಟದಲ್ಲೇ ಅತಿ ಹೆಚ್ಚು ತರಬೇತಿಯನ್ನು ಹೊಂದಿ ಹೊರಗೆ ಬರತಕ್ಕಂಥ ಸಂಸ್ಥೆ ಅಂತ ಹೇಳಿ ಒಂದು ಹೆಗ್ಗಳಿಕೆ ನಮಗೆ ಒಂದು ಹೆಮ್ಮೆ ಇದೆ. ಅರವೈದ್ಯಕೀಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ವಿದ್ಯಾರ್ಥಿಗಳು ಇರುವಂತದ್ದು ಸಂಸ್ಥೆ, ಅತಿ ಹೆಚ್ಚು ಅಡ್ಮಿಷನ್ ಆಗಿ ಅಥವಾ ಅವರು ತರಬೇತಿಯನ್ನು ಹೊಂದಿ ಎಲ್ಲಾ ಸ್ತರದಲ್ಲಿ ಕೂಡ ಅವರು ಇವತ್ತು ಇದ್ದಾರೆ, ಅದನ್ನು ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ನಡೆಸತಕ್ಕಂಥ ಏನು ಈ ಒಂದು ಕೋರ್ಸಸ್ ಏನಿದೆ, ಹಾಗಾಗಿ ಅವರು ಕೋರ್ಸ್ ಮಾತ್ರ ಆದ ತಕ್ಷಣ ನಮಗೆ ಇನ್ನೇನು ಅಂತ ಹೇಳುವಂತ ಸಹಾಯ ಸಿಗುದಿಲ್ಲ ಅಂತ ಹೇಳುವ ಹಾಗಿಲ್ಲ. ಪ್ರತಿಯೊಂದು ಹಂತದಲ್ಲಿ ನಮಗೆ ಈ ಕೆರಿಯರ್ ಗೈಡೆನ್ಸ್ ನಮ್ಮಲ್ಲಿ ಏನು ಸೆಲ್ ಇದೆ ಅದರ ಮುಖಾಂತರ ನಮ್ಮ ಆಡಳಿತ ಮಂಡಳಿ ಮತ್ತೆ ಅದಕ್ಕೆ ಆಡಳಿತ ಮಂಡಳಿ ಇರತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಸಪೋರ್ಟಿವ್ ಆಗಿ ಅವರಿಗೆ ನಾವು ಅದನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನಾವು ಮಾಡಿಕೊಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ಲೇಸ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಅಂದರೆ ಬಹುಶಃ ಎಲ್ಲ ವಿಚಾರಗಳಲ್ಲಿ ಪ್ರತಿ ಹಂತದಲ್ಲೂ ತಾವು ಕೊಡುವಂಥ ಮಾರ್ಗದರ್ಶನ, ಅದರ ಜೊತೆಗೆ ಏನು ಈಗಾಗಲೇ ಕಾಲೇಜಿಂದ ಪಾಸ್ಔಟ್ ಆಗಿ ಹೋದಂಥ ವಿದ್ಯಾರ್ಥಿಗಳು ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ, ಬಹುಶಃ ಅವರೆಲ್ಲರಿಂದಾಗಿ ಈ ಒಂದು ಪ್ಲೇಸ್ಮೆಂಟ್ ಅನ್ನುವಂಥ ಒಂದು ಪ್ರಕ್ರಿಯೆ ಬಹಳ ಸುಲಭ ಆಗುತ್ತೆ ಅನಿಸುತ್ತೆ ಅನ್ನುವಂಥದ್ದು. ಸೊ ಅದರ ಜೊತೆಗೆ ಏನೆಲ್ಲ ಆಗುತ್ತೆ, ಜಾಬ್ ಫೇರ್ಗಳನ್ನು ಏನಾದರೂ ಮಾಡ್ತೀರಾ ಹೇಗೆ ಅನ್ನುವಂಥದ್ದು? ಈಗ ಹೌದು, ನಮ್ಮಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಹೇಳುವಂತಹ ಒಂದು ನಮ್ಮಲ್ಲಿ ಒಂದು ಕಾರ್ಯಕ್ರಮ ಇರ್ತದೆ. ಅದೇ ರೀತಿಯಲ್ಲಿ ಜಾಬ್ ಫೇರ್ ಅಂತ ಹೇಳಿಕೊಂಡು ಸೊ ನಮ್ಮಲ್ಲಿ ನಾವು ಯಾವುದೇ ಒಂದು ಪ್ರತಿಷ್ಠಿತ ಸಂಸ್ಥೆಗಳು ಏನ್ ಮಾಡ್ತೀವಿ, ನಮ್ಮಲ್ಲಿಗೆ ಅವರು ಕಾಂಟ್ಯಾಕ್ಟ್ ಮಾಡಿಕೊಂಡು ನಮ್ಮಲ್ಲಿ ತರಬೇತಿಯನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳನ್ನ ಅವರೇ ಇಲ್ಲಿ ನಮ್ಮಲ್ಲಿ ನಮ್ಮ ಸಂಸ್ಥೆಗೆ ಬಂದು ಅವರನ್ನ ಏನ್ ಮಾಡ್ತಾರೆ, ಅವರನ್ನ ಆಯ್ಕೆ ಮಾಡಿಕೊಂಡು ಅವರ ಸಂಸ್ಥೆಯಲ್ಲಿ ಉದ್ಯೋಗವನ್ನ ಕೊಡ್ಕೊಂಡು ಹೋಗ್ತಾರೆ. ನಾವಾಗಿ ಆ ಸಂಸ್ಥೆಗೆ ಹೋಗಿ ನಾವು ನಮ್ಮ ವಿದ್ಯಾರ್ಥಿಗಳನ್ನು ಕೊಡ್ಬೇಕು ಅಂತಿಲ್ಲ, ಅಥವಾ ಅವರಲ್ಲಿ ಆ ಸಂಸ್ಥೆಯವರ ಜೊತೆಗೆ ಹೋಗಿ ಅವರಲ್ಲಿ ನಮ್ದು ಈ ರೀತಿ ಒಂದು ವ್ಯಾಸಂಗ ನಾವು ಪೂರ್ಣಗೊಳಿಸಿದ್ವಿ, ನಮಗೆ ಯಾವ್ದಾದ್ರು ರೀತಿಯಲ್ಲಿ ವೃತ್ತಿಗೆ ಸಂಬಂಧಪಟ್ಟಾಗೆ ಸಹಾಯ ಸಿಗ್ಬಹುದಾ ಅಂತ ಹೋಗಿ ಕೇಳುವಂತ ರಿಕ್ವೆಸ್ಟ್ ಮಾಡತಕ್ಕಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ನಮ್ಮಲ್ಲಿ ಪ್ರತಿ ವರ್ಷ ಕೂಡ ಕ್ಯಾಂಪಸ್ ಸೆಲೆಕ್ಷನ್ ಮತ್ತು ಜಾಬ್ ಫೇರ್, ಸೊ ಈ ಎರಡು ವಿಷಯಗಳ ಮುಖಾಂತರ ವಿದ್ಯಾರ್ಥಿಗಳಿಗೆ ಇಲ್ಲಿ ವಿಪುಲವಾದಂತಹ ಅವಕಾಶ ಸಿಗುತ್ತೆ. ಎಸ್ ಕಾರ್ತಿಕ್ ಕಾಮತ್ ಅವರು ಹೇಳ್ತಾ ಇದ್ರು, ಪ್ಲೇಸ್ಮೆಂಟ್ಸ್ಗೆ ಕೂಡ ನಾವು ಯಾರನ್ನು ಕೂಡ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇಲ್ಲ, ಅವರಾಗಿಯೇ ವರ್ಷದ ಅಂತ್ಯದಲ್ಲಿ ಬಂದು ಮಕ್ಕಳನ್ನು ರಿಕ್ರೂಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು. ಸೊ ಯಾವೆಲ್ಲ ಪ್ರಮುಖ ಸಂಸ್ಥೆಗಳ ಜೊತೆಗೆ ಒಡನಾಟ ಇದೆ ಹೇಗೆ ಅಂತ? ಇದು ಫೀಲ್ಡ್ ಹೇಗಿದೆ ಅಂತ ಹೇಳಿದ್ರೆ ಎಲ್ಲ ಪ್ರತಿ ವರ್ಷ ಅದಕ್ಕೆ ಇಷ್ಟೇ ರಿಕ್ವೈರ್ಮೆಂಟ್ ಇದೆ, ಯಾವತ್ತೂ ಫುಲ್ ಆಗುದಿಲ್ಲ, ವೇಕೆನ್ಸಿ ಇಲ್ಲ ಅಂತ ಹೇಳುವ ಮಾತು ನಮಗೆ ಕೇಳಲಿಕ್ಕೆ ಸಿಗುದಿಲ್ಲ. ಅದು ಹೇಳಿದಾಗೆ ಆ ಮಾತಿಗೆ ತಕ್ಕ ಹಾಗೆ ಈಗ ಮಂಗಳೂರಲ್ಲೇ ನೋಡ್ಬೋದು 83 ಆಸ್ಪತ್ರೆಗಳಿವೆ.
ಅದೇ ನಾವು ಕರ್ನಾಟಕದಲ್ಲಿ ಬೆಂಗಳೂರು ಒಂದು ಮೆಡಿಕಲ್ ಹಬ್ ಆಗಿ ಈಗ ಕನ್ವರ್ಟ್ ಆಗ್ತಿದೆ ಕರ್ನಾಟಕದ್ದು. ಅದೇ ಮುಂಬೈ ಇರ್ಬೋದು, ಡೆಲ್ಲಿ ಇರ್ಬೋದು, ಹಾಗೆ ಬೇರೆ ಬೇರೆ ಕಡೆ ನಡೆಯುವಂಥದ್ದು ಅವಕಾಶ ಏನಿದೆ, ಅವಕಾಶ ಹೇಗಿರುತ್ತೆ ಅಂತ ಹೇಳಿ ಈಗ ಮಕ್ಕಳಿಗೆ ಅದನ್ನು ಅದರ ಅರಿವು ಮೂಡಿಸೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೋಸ್ಕರ ನಾವು ಜಾಬ್ ಫೇರ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತೇವೆ. ಅದರಲ್ಲಿ ಏನಂತ ಹೇಳಿದ್ರೆ, ಈಗ ಬೇರೆ ಬೇರೆ ಕ್ಷೇತ್ರದಿಂದ ಬೇರೆ ಬೇರೆ ಕಂಪನೀಸ್ ಬರ್ತಾರೆ, ಬೇರೆ ಬೇರೆ ಆಸ್ಪತ್ರೆಯಿಂದ ಸಿಬ್ಬಂದಿ ಬರ್ತಾರೆ, ಬೇರೆ ಬೇರೆ ಕ್ಲಿನಿಕ್ಸಿಂದ ಸಿಬ್ಬಂದಿ ಬರ್ತಾರೆ. ಅವರು ಬಂದು ಕಾಲೇಜಲ್ಲಿ 1-2 ದಿನದ ಪ್ರೋಗ್ರಾಮ್ ನಾವು ಮಾಡ್ತೇವೆ. ಅವರವರದ್ದೇ ಆದ ಒಂದು ಸ್ಟಾಲನ್ನು ಇಟ್ಟು ಅಲ್ಲಿ ಡೈರೆಕ್ಟ್ ಇಂಟರ್ವ್ಯೂ ಸ್ಟೂಡೆಂಟ್ಸ್ ಯಾರೆಲ್ಲ ಬರ್ತಾರೆ ಅವರಿಗೆ ಡೈರೆಕ್ಟ್ ಇಂಟರ್ವ್ಯೂ ಮಾಡಿ ಕೊಡ್ತೇವೆ. ಈ ವಿಷಯ ಏನಂತ ಹೇಳಿದ್ರೆ, ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಜಾಬ್ ಫೇರ್ ಆಗುದಿಲ್ಲ, ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗುದಿಲ್ಲ ಅಂತ ಹೇಳೋ ಒಂದು ಮಿಸ್ಇನ್ಫಾರ್ಮೇಶನ್ ಇದೆ, ತಪ್ಪು ಕಲ್ಪನೆ. ಅದನ್ನು ನಾವು ತೆಗೆದು ಈಗ ಎಲ್ಲರಿಗೂ ಆಪರ್ಚುನಿಟಿ ಸಿಗಬೇಕು. ನಮ್ಮದೇ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಹೊರಗಿನಿಂದ ಬರುವಂತ ವಿದ್ಯಾರ್ಥಿಗಳು ಈ ಒಂದು ಫೀಲ್ಡ್ಗೆ ಉಪಯೋಗ ಆಗುವಾಗೆ ಅವರಿಗೆ ಆ ಫೆಸಿಲಿಟಿ ಸಿಗ್ಲಿ ಅಂತ ಹೇಳಿ ನಾವು ಜಾಬ್ ಫೇರ್ ಅಂತ ಹೇಳಿ ಮಾಡ್ತೇವೆ. ಆನ್ ದ ಸ್ಪಾಟ್ ಅವರಿಗೆ ಇಂಟರ್ವ್ಯೂ ಆಗ್ತದೆ, ಸಿಲೆಕ್ಷನ್ ಆಗ್ತದೆ, ಮತ್ತು ಜಾಬ್ ಆಫರು ಸಿಗ್ತದೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಹಾಸ್ಪಿಟಲ್ಸ್, ಬೇರೆ ಬೇರೆ ಕ್ಲಿನಿಕ್ಸ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಈಗ ಯಾವುದೋ ಒಂದು ಹೊಸ ಬ್ರಾಂಚ್ ಅವರದ್ದು ಓಪನ್ ಆಗ್ತಿದೆ, ಅವರಿಗೆ ಇಷ್ಟು ಟೆಕ್ನಿಷಿಯನ್ಸ್ ಬೇಕಾಗಿದ್ದಾರೆ ಅಥವಾ ಇಷ್ಟು ಸ್ಟಾಫ್ ನರ್ಸ್ ಬೇಕಾಗಿದ್ದಾರೆ, ಅಥವಾ ಹೊಸ ಹಾಸ್ಪಿಟಲ್ ಆಗ್ತಿದೆ ಅವರಿಗೆಲ್ಲ ಡಿಪಾರ್ಟ್ಮೆಂಟ್ ಇಂದ ಸ್ಟಾಫ್ ಬೇಕಿದ್ದಾರೆ ಅಂತ ಹೇಳಿದಾಗ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾವೇನ್ ಮಾಡ್ತೇವೆ, ನಾವು ಅವರಿಗೂ ಅನುಕೂಲ ಆಗಬೇಕು, ನಮ್ಮ ಸ್ಟೂಡೆಂಟ್ಸಿಗೆ ಅನುಕೂಲ ಆಗ್ಬೇಕಂತ ಹೇಳಿ ನಾವು ಕ್ಯಾಂಪಸ್ ಸಿಲೆಕ್ಷನ್ ಅಂತ ಹೇಳಿ ಸೆಟ್ ಮಾಡ್ತೇವೆ. ಅದೊಂದು ನಿಗದಿತ ದಿನಾಂಕ ನಾವು ನೋಡಿ ಆ ದಿನ ಅವರಿಗೆ ನಾವು ಆಪರ್ಚುನಿಟಿ ಕೊಡ್ತೇವೆ. ಆವಾಗ ಆ ದಿನ ಬಂದಂತ ಮಕ್ಕಳು ಇರ್ಬೋದು, ಅಥವಾ ಹೊರಗಿನಿಂದ ಬಂದಂತ ಮಕ್ಕಳು ಇರ್ಬೋದು, ಅವರಿಲ್ಲಿ ಅವರ ಹತ್ರ ಇಂಟರ್ವ್ಯೂ ಮಾಡಿಸಿ ಅವರಿಗೆ ಜಾಬ್ ಸಿಗುವಂತ, ಆಫರ್ ಸಿಗುವಂತ ಒಂದು ಅವಕಾಶ ನಾವು ಮಾಡಿ ಕೊಡ್ತೇವೆ. ಎಸ್ ನವೀನ್ ಸರ್, ಅವರು ವಿದ್ಯಾಭ್ಯಾಸ ಮುಗಿಸಿದ ತಕ್ಷಣ ಇಲ್ಲಿ ಹೇಳಿದ ಹಾಗೆ ಅವರ ಏನು ನಾವು ಒಂದು ಫಲಿತಾಂಶದವರೆಗೆ ಕಾಯಬೇಕಾದಂತಹ ಒಂದು ಅವಶ್ಯಕತೆ ಕೂಡ ಇರುವುದಿಲ್ಲ. ಈಗ ಈ ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಅದೇ ಕೆಲವೊಂದು ಪ್ರತಿಷ್ಠಿತ ಸಂಸ್ಥೆಗಳು ಅದು ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಈಗ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಕ್ಲಿನಿಕ್ ಏನಿರ್ತದೆ, ಅಥವಾ ಆ ಒಂದು ಇದಕ್ಕೆ ಏನ್ ಮಾಡ್ತಾರೆ ಟೆಕ್ನಿಷಿಯನ್ಸ್ ಅನ್ನ, ಸೊ ಅದಕ್ಕೋಸ್ಕರ ಅವ್ರು ಬರ್ತಾರೆ. ಸೊ ಆಪ್ಥಾಲ್ಮಿಕ್ ಏನು ಕೋರ್ಸಸ್ ಮಾಡಿರೋರು ಬೇಕಾಗ್ತದೆ. ಅದೇ ರೀತಿ ಡಯಾಲಿಸಿಸ್, ಈಗಿನ ಒಂದು ಪರಿಸ್ಥಿತಿಯನ್ನು ನಾವು ಗಮನಿಸಿದಾಗ ಅತಿ ಹೆಚ್ಚು ಸಮಸ್ಯೆಗಳು ಜನರಲ್ಲಿ ಇರುವಂತದ್ದು ಅಂತ ಹೇಳಿದ್ರೆ ಅದು ಕಿಡ್ನಿಗೆ ಸಂಬಂಧಪಟ್ಟ ಹಾಗಿರ್ಬೋದು, ಅಥವಾ ಅದೇ ರೀತಿಯಲ್ಲಿ ಏನು ನಾವು ಡಯಾಬಿಟಿಕ್ ಪೇಷಂಟ್ಸ್ಗಳು ಇರ್ಬೋದು, ಅಥವಾ ಒಂದು ಬ್ಲಡ್ ಪ್ರೆಷರ್ ಪೇಷಂಟ್ಸ್ ಇರ್ಬೋದು. ಸೊ ಈ ಒಂದು ಕೆಲವೊಂದು ಏನು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಕ್ಷೇತ್ರದಲ್ಲಿ ಏನಾಗಿದೆ, ಇವತ್ತು ಸಮಸ್ಯೆಗಳು ಜಾಸ್ತಿ ಉಲ್ಬಣ ಆಗ್ತಾ ಇರುವ ಕಾರಣ, ಹಾಗೆ ಸೇವೆಗಳು ಕೂಡ ಅದೇ ರೀತಿಯಲ್ಲಿ ನಿರೀಕ್ಷಿತವಾದ ಮಟ್ಟದಲ್ಲಿ ಇವತ್ತು ಸಿಗ್ಬೇಕಾಗುವಂತ ಈ ಸಂದರ್ಭದಲ್ಲಿ ಅವಕಾಶಗಳು ಇರುವಂತದ್ದು ಆ ರೀತಿಯಲ್ಲಿ. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅದಕ್ಕೆ ಸಂಬಂಧಪಟ್ಟಂತಹ ಟೆಕ್ನಿಷಿಯನ್ಸ್ಗಳು ಏನಾಗ್ತದೆ ಅವರಿಗೆ ಅವಶ್ಯಕತೆ ಹೇಳಿ ಬಂದೇ ಬರ್ತದೆ. ಮತ್ತೆ ಮೊದಲು ಏನಾಗ್ತದೆ ಅಂತ ಹೇಳಿದ್ರೆ, ಒಂದೇ ಒಂದು ಸೆಟ್ಟಿಂಗ್ಸ್ ಅಲ್ಲಿ, ಅದನ್ನ ಒಂದು ಸೆಟಪ್ ಅಲ್ಲಿ ಮಾತ್ರ, ಅಂದ್ರೆ ಒಂದು ಹಾಸ್ಪಿಟಲ್ ಅಂದ್ರೆ ಎಲ್ಲಾ ವಿಭಾಗಗಳು ಅಲ್ಲಿ ಮಾತ್ರ ಇರುವುದು, ಅದು ಬೇರೆ ಎಲ್ಲಿ ಇಲ್ಲ ಅಂತ. ಈಗ ಹಾಗೆ ಅಲ್ಲ, ಪ್ರತಿಯೊಂದು ವಿಭಾಗಗಳು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ಆದ ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಗಿ ಇವತ್ತು ಅದು ಹರಿದು ಹಂಚಿ ಹೋಗಿದೆ. ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಅವಕಾಶ ಒಂದು ಇದ್ದದ್ದು ಇವತ್ತು ಅಲ್ಲಿ 5 ಪಟ್ಟು ಜಾಸ್ತಿ ಆಗಿದೆ. ಅದು ಬರೀ 2 ಪಟ್ಟು 3 ಪಟ್ಟು ಅಂತ ಹೇಳಿದ್ರೆ ಅದು ಸುಳ್ಳಾಗ್ತದೆ, ಯಾಕಂದ್ರೆ ಅದು 5 ಪಟ್ಟಿನಷ್ಟು ಹೆಚ್ಚಾಗಿದೆ. ಹಾಗಾಗಿ ಇಲ್ಲಿ ನಾವು ಅವರ ಫಲಿತಾಂಶ ಬಂದು ಅವರು ವೆಯ್ಟ್ ಮಾಡುವಂಥದ್ದು, ಇಮಿಡಿಯೇಟ್ ಫಲಿತಾಂಶ ಆದ ಕೂಡಲೇ ಅವರಿಗೆ ಜಾಬ್ಗೆ ಕರೆಸಿಕೊಳ್ಳತಕ್ಕಂಥ ಒಂದು ಪರಿಸ್ಥಿತಿ ಈಗ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ಹಾಗೆ ನಮ್ಮ ಈ ಕ್ಯಾಂಪಸ್ ಸೆಲೆಕ್ಷನ್ ಪ್ರತಿಷ್ಠಿತ ಸಂಸ್ಥೆಗಳು ಪ್ರತಿಯೊಂದು ಎಲ್ಲ ವಿಭಾಗದ್ದು, ಕಣ್ಣಿಗೆ ಸಂಬಂಧಪಟ್ಟದಿರ್ಬೋದು, ಅಥವಾ ಕಿಡ್ನಿ ರೋಗಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆಗಳಿರ್ಬೋದು, ಇನ್ನಿತರ ಸಂಸ್ಥೆಗಳು ಬಂದು ಏನ್ ಮಾಡ್ತಾರೆ, ಅವರನ್ನ ಕರೆದು ಇದು ಇಂಟರ್ವ್ಯೂ ಮಾಡಿ ಆ ರೀತಿ ಆಯ್ಕೆಯನ್ನ ಮಾಡುವಂಥದ್ದು. ಇನ್ನು ಜಾಬ್ ಫೇರ್ ಹೇಳಿದ ಹಾಗೆ ಅದು ನರ್ಸಿಂಗ್ ಕ್ಷೇತ್ರದಲ್ಲಿ ಇದೆ, ಮತ್ತು ನಮ್ಮ ಅರವೈದ್ಯಕೀಯ ಇದರಲ್ಲೂ ಇದೆ. ಅದೇ ರೀತಿ ಇನ್ನು ಸಂಬಂಧಪಟ್ಟ ಹಾಗೆ ನಮ್ಮ ಇದು ಫಿಸಿಯೋಥೆರಪಿ ಕೋರ್ಸಸ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಇಲ್ಲಿ ಏನಂತ ಹೇಳಿದ್ರೆ, ಆ ಸಂಸ್ಥೆಗಳು ನಮ್ಮಲ್ಲಿ ನಿಗದಿಪಡಿಸಿದ ದಿನಾಂಕದ ಹೊತ್ತು ಬಂದು ಅವರ ಸಿಬ್ಬಂದಿಯ ಜೊತೆಗೆ ನಮ್ಮಲ್ಲಿ ನಮ್ಮ ಸಂಸ್ಥೆಯ ಆವರಣದಲ್ಲಿ ಅವರದೇ ಸ್ಟಾಲ್ ಅನ್ನ ಇದು ಮಾಡಿ ಆ ವಿದ್ಯಾರ್ಥಿಗಳನ್ನ ಪ್ರತಿಯೊಬ್ಬರನ್ನು ಕೂಡ ಏನ್ ಮಾಡ್ತಾರೆ, ಅವರನ್ನ ಮಾತಾಡಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಇರತಕ್ಕಂತಹ ಏನು ಅವರ ಒಂದು ಟ್ಯಾಲೆಂಟ್ಸ್ ಏನಿದೆ, ಅಥವಾ ಅವರಿಗೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅವ್ರದ್ದು ಜ್ಞಾನ ಇದೆ, ಸೊ ಅದನ್ನೆಲ್ಲವನ್ನು ಅವರು ಪರಿಪೂರ್ಣವಾಗಿ ಏನ್ ಮಾಡ್ತಾರೆ, ಆಯ್ಕೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಆಯ್ಕೆ ಆಗ್ಲಿಲ್ಲ ಅಂತ ಹೇಳುವಂತ ವಿಷಯಗಳು ನಮಗೆ ಬಂದದ್ದು ಕಡಿಮೆನೆ, ಯಾಕಂದ್ರೆ ಅಷ್ಟು ಒಂದು ವಿದ್ಯಾರ್ಥಿಗಳನ್ನ ಅವರು ಆ ರೀತಿಯಾಗಿ ಆಯ್ಕೆ ಮಾಡಿಕೊಂಡು ಹೋಗ್ತಾರೆ. ಅದು ನಮ್ಮ ಕ್ಯಾಂಪಸ್ ಸೆಲೆಕ್ಷನ್ ಮತ್ತು ಈ ಜಾಬ್ ಫೇರ್ ಅಂತ ಹೇಳತಕ್ಕಂಥ ಒಂದು ಕೆರಿಯರ್ ಗೈಡೆನ್ಸ್ ಸೆಲ್ಲಿನ ಮುಖಾಂತರ ಇದು ನಡೀತಾ ಇರುವಂತಹ ಪ್ರಕ್ರಿಯೆಗಳು. ಅದರ ಜೊತೆಗೆ ಯಾವುದೇ ಒಂದು ಸಂಸ್ಥೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಸುರಕ್ಷತೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಅದರ ಬಗ್ಗೆ ಸಾಕಷ್ಟು ಗಮನ ಹರಿಸಬೇಕು ಅನ್ನುವಂಥ ಮಾತುಗಳು. ಅದರ ಜೊತೆಗೆ ಈಗ ಕಾಲ ಬದಲಾಗಿದೆ, ಪರಿಸ್ಥಿತಿ ಅಂದರೆ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾರ್ಗಸೂಚಿಗಳೆಲ್ಲ ಇದೆ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವ್ಯವಸ್ಥೆಗಳಿದೆ ಅಂತ ಈಗ
ಇಲ್ಲಿ ಮುಖ್ಯವಾಗಿ ನಾವು ವಿದ್ಯಾರ್ಥಿಗಳಿಗೆ ಅವರು ನಮ್ಮ ಸಂಸ್ಥೆಗೆ ಅವರು ಅಡ್ಮಿಷನ್ ಆದ ಕೂಡಲೇ ಅವರಿಗೆ ನಮ್ಮ ಇಲ್ಲಿ ಒಂದು ಹೆಲ್ತ್ ಕಾರ್ಡ್ ಅಂತ ಇದೆ, ಮಂಗಳ ಹೆಲ್ತ್ ಕಾರ್ಡ್ ಅಂತ ಹೇಳಿ. ಅದರ ಮುಖಾಂತರ ಅವರಿಗೆ ಒಂದು ಆರೋಗ್ಯಕ್ಕೆ ಸಂರಕ್ಷಣೆಯಾಗಿ ಒಂದು ಆರೋಗ್ಯ ಅದು ಇನ್ಸೂರೆನ್ಸ್ ಅಂತ ಹೇಳುವಂಥದ್ದು. ಅವರ ಈ ವಿದ್ಯಾರ್ಥಿ ಜೀವನದಲ್ಲಿ ಅವರಿಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾದಾಗ ಅವರಿಗೆ ಈ ಇನ್ಸೂರೆನ್ಸ್ ಕಾರ್ಡಿನ ಮುಖಾಂತರ ಅವರಿಗೆ ಚಿಕಿತ್ಸೆ ದೊರೆಯುವಂಥದ್ದು ಅಥವಾ ಅದಕ್ಕೆ ಅವರಿಗೆ ಸಹಾಯ ಆಗುವ ನಿಟ್ಟಿನಲ್ಲಿ ನಾವು ಅವರಿಗೆ ಏನು ಅವರನ್ನು ನಾವು ಇದು ಮಾಡ್ತೇವೆ. ಅದೇ ರೀತಿಯಲ್ಲಿ ಅವರಿಗೆ ಪ್ರತಿ ವರ್ಷ ಕೂಡ ಅವರಿಗೆ ನಮ್ಮದೇ ಆಸ್ಪತ್ರೆಯ ಮುಖಾಂತರ ಅವರಿಗೆ ಮೆಡಿಕಲ್ ಚೆಕಪ್ ಅಂತ ಹೇಳುವಂಥದ್ದು ಇದೆ. ಅದೊಂದು ಅದರ ಅಂಗವಾಗಿ ಅದು ಪ್ರತಿ ವರ್ಷವೂ ಹೋಗ್ತಾ ಇರ್ತದೆ. ಅಷ್ಟು ಮಾತ್ರ ಅಲ್ಲದೆ ಅವರು ಯಾವುದೇ ಒಂದು ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಲ್ಲಿ ದೈಹಿಕವಾಗಿರ್ಬೋದು ಮಾನಸಿಕವಾಗಿ ಆಗಿರ್ಬೋದು ಯಾವುದೇ ರೀತಿಯ ತೊಂದರೆಗಳು ಉಂಟಾದಾಗ ಅದಕ್ಕೆ ಯಾವತ್ತೂ ನಾವು ಕಟಿಬದ್ಧರಾಗಿ ಇರ್ತೇವೆ. ಯಾಕೆಂದ್ರೆ ಇಲ್ಲಿ ಬರೀ ಆಡಳಿತ ಮಂಡಳಿ ಇದಕ್ಕೆ ಎಷ್ಟೊಂದು ಪ್ರೋತ್ಸಾಹ ಕೊಡ್ತಿದೆಯೋ ಅದರ ಮುಖಾಂತರ ನಮ್ಮ ಪ್ರಾಂಶುಪಾಲರ ವರ್ಗ ಇರಬಹುದು. ಯಾಕೆಂದ್ರೆ ನಮ್ಮ ಸಮೂಹ ಸಂಸ್ಥೆ ಆದ ಕಾರಣ ಪ್ರತಿಯೊಬ್ಬರು ಪ್ರಾಂಶುಪಾಲರು ಸಹ ಪ್ರಮುಖವಾಗಿ ಅವರ ಮೇಲೆ ಗಮನ ಹರಿಸ್ತಾರೆ. ಅದೇ ರೀತಿಯಲ್ಲಿ ಕ್ಲಾಸ್ ಕೋಆರ್ಡಿನೇಟರ್ಸ್ ಇರ್ತಾರೆ, ಸಬ್ಜೆಕ್ಟ್ ಕೋಆರ್ಡಿನೇಟರ್ಸ್ ಇರ್ತಾರೆ, ಅದೇ ರೀತಿ HODs ಗಳು ಇರ್ತಾರೆ, ಆ ವಿಭಾಗದ ಮುಖ್ಯಸ್ಥರು. ಸೊ ಪ್ರತಿಯೊಂದು ಹಂತದಲ್ಲಿ ನಾವು ಅವರನ್ನ ಏನ್ ಮಾಡ್ತೇವೆ, ನಾವು ಪ್ರತ್ಯೇಕವಾಗಿ ಗಮನಿಸ್ತಾ ಹೋಗ್ತೇವೆ. ಈ ಒಂದು ಅಭಿವೃದ್ಧಿಯನ್ನು ಅವರದ್ದು ಅದು ಆರೋಗ್ಯದ ವಿಷಯದಲ್ಲಿ ಇರ್ಬೋದು ಅಥವಾ ಅವರ ಶೈಕ್ಷಣಿಕ ವಿಷಯದಲ್ಲಿ ಇರ್ಬೋದು, ಏನು ಪ್ರಗತಿಯನ್ನು ಹೊಂದಿದ್ದಾರೆ ಅವುಗಳನ್ನ ಅವರ ಪ್ರೋಗ್ರೆಸಸ್ ಅನ್ನು ನಾವು ಅವರ ಹೆತ್ತವರಿಗೆ ತಿಳಿಸ್ಲಿಕ್ಕೋಸ್ಕರ ನಮ್ಮ ಈಗಿನ ಏನು ನಾವು ಈ ಒಂದು ನಮ್ಮ ಏನು ವಿದ್ಯುನ್ಮಾನ ಈ ಒಂದು ಸಂದರ್ಭದಲ್ಲಿ ಅದನ್ನು ನಾವು ಸಮರ್ಥವಾಗಿ ನಾವು ಬಳಸ್ತಾ ಇದ್ದೇವೆ. ನಾವು ಹೆಲಿನೆಟ್ ಅಂತ ಹೇಳೋ ಮುಖಾಂತರ ಅದರ ಮುಖಾಂತರ ನಾವು ಏನ್ ಮಾಡ್ತೇವೆ, ಅವರಿಗೆ ಆ ಮೆಸೇಜಸ್ ಆಗಿರ್ಬೋದು ಅಥವಾ ನಾವು ಅವರಿಗೆ ತಾಂತ್ರಿಕವಾಗಿ ಯಾವ ಒಂದು ವಿಷಯದಲ್ಲಿ ನಾವು ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅದರ ಮುಖಾಂತರ ನಾವು ಅವರಿಗೆ ಸುರಕ್ಷತೆ ಆದಂತಹ ಒಂದು ವ್ಯಾಸಂಗ ಮತ್ತು ಅವರು ಇಲ್ಲಿ ನಮ್ಮಲ್ಲಿ ಉಳ್ಕೊಳ್ತಕ್ಕಂಥ ವ್ಯವಸ್ಥೆ ಏನಿದೆ ಹಾಸ್ಟೆಲ್ ಅಲ್ಲಿ ಇರ್ಬೋದು. ಸೊ ಪ್ರತಿಯೊಂದು ಹಂತದಲ್ಲಿ ನಾವು ಅವರ ಜೊತೆಗೆ ಇರ್ತೇವೆ. ಸೊ ಈ ರೀತಿಯಲ್ಲಿ ಅವರಿಗೆ ಅವರ ಬರೀ ವ್ಯಾಸಂಗ ಮಾತ್ರ ಅಲ್ಲ, ಅವರ ಉದ್ಯೋಗದ ಅವಕಾಶಗಳಿಗೂ ಸಂಬಂಧಪಟ್ಟ ಹಾಗೂ ಸಹ ನಾವು ಅವರಿಗೆ ಪ್ರೋತ್ಸಾಹ ಕೊಡ್ತೇವೆ. ಮತ್ತು ಇನ್ನು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ, ಯಾಕೆಂದ್ರೆ ಆರೋಗ್ಯ ಕ್ಷೇತ್ರ ಬಂದ ಕೂಡಲೇ ಅವರಿಗೆ ಇವರ ಆರೋಗ್ಯದ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ ಅಂತ ಹೇಳುದು ಹೆತ್ತವರಿಗೆ ಇದ್ದೇ ಇರ್ತದೆ. ಸೊ ಇಲ್ಲಿ ಅವರಿಗೆ ಪ್ರತಿ ವರ್ಷ ಕೂಡ ಒಂದು ವ್ಯಾಕ್ಸಿನೇಷನ್ ಅಂತ ಹೇಳುವಂಥದ್ದು ಇರ್ತದೆ. ಸೊ ಅದನ್ನು ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕೂಡ ನಮ್ಮ ಸಂಸ್ಥೆಯಿಂದ ಕೊಡ್ತಾ ನಾವು ಹೋಗ್ತೇವೆ. ಸೊ ಸುರಕ್ಷತೆಯಲ್ಲೂ ಕೂಡ ಯಾವುದೇ ರೀತಿಯ ಆತಂಕಗಳು ಇಲ್ಲ ಅನ್ನುವಂಥ ವಿಚಾರಗಳು. ಎಸ್, ಕೊನೆಯದಾಗಿ ಏನು ಹೇಳ್ತೀರಿ ಕಾರ್ತಿಕ್ ಅಂತ? ಈ ಕೋರ್ಸ್ಗಳು ನಮ್ಮ ಚೇರ್ಮನ್ ಅವರೇ ಯಾಕೆ ಈ ಪ್ರೋತ್ಸಾಹ ಕೊಡ್ತಿದ್ದಾರೆ ಅಂತ ಹೇಳಿದರೆ, ಈಗ ಬಡವರ್ಗದವರು ಮಧ್ಯಮ ವರ್ಗದವರಿಗೆ ಈ ಕೋರ್ಸ್ಗಳ ಬಗ್ಗೆ ಮಾಹಿತಿ ಗೊತ್ತಾಗಲಿ, ಅದರ ಬಗ್ಗೆ ಅದರಲ್ಲಿ ಸಿಗುವಂಥ ಆಪರ್ಚುನಿಟೀಸ್ ಏನಿದೆ, ಜಾಬ್ ಆಪರ್ಚುನಿಟೀಸ್ ಇರ್ಬೋದು ಅಥವಾ ಮುಂದೆ ಕಲಿಬೇಕಾದ ಆಪರ್ಚುನಿಟೀಸ್ ಏನಿದೆ ಅದರ ಅರಿವು ಗೊತ್ತಾಗಲಿ, ಮತ್ತು ಅದನ್ನು ಯೂಸ್ ಮಾಡಿ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲೇ ನಮ್ಮಲ್ಲಿ 6 ಮೆಡಿಕಲ್ ಕಾಲೇಜಸ್ ಇದೆ. ಅದು ಒಂದು ಮೆಡಿಕಲ್ ಹಬ್ ಆಗಿ ಈಗ ಎದ್ದು ಬರ್ತಿದೆ. ಅಲ್ಲಿಗೆ ಆದಷ್ಟು ಆಪರ್ಚುನಿಟಿ ಸಿಗ್ಲಿ. ಅಷ್ಟೇ ಅಲ್ಲದೆ ಈಗ ಗ್ರಾಮಾಂತರದಲ್ಲಿ ಜನರಿಗೂ ಸಹ ಒಳ್ಳೆ ಹೆಲ್ತ್ ಕೇರ್ ಸಿಗ್ಲಿ ಅಂತ ಆ ದೃಷ್ಟಿಯಿಂದ ನಾವು ಇದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಿದ್ದೇವೆ. ಸೊ ಅದರದ್ದು ಜಾಸ್ತಿಯಾಗಿ ಯೂಸ್ ಮಾಡ್ಕೊಳ್ಳಿ, ಅಲ್ಲಿ ಜಾಸ್ತಿ ಗ್ರಾಜುಯೇಟ್ಸ್ ಆಗಿ ಹೊರಗೆ ಬರಲಿ ಅಂತ ಕೇಳ್ಕೊಳ್ತೇವೆ. ನಮ್ಮ ಸಂಸ್ಥೆ ಸಾಮಾಜಿಕವಾದಂತಹ ಒಂದು ಕಳಕಳಿ ಮತ್ತೆ ಬದ್ಧತೆಯನ್ನು ಹೊಂದಿದೆ. ಆ ವಿಷಯಕ್ಕೋಸ್ಕರ ನಾವು ಇವತ್ತು ಈಗ ಇಲ್ಲಿ ಈ ಒಂದು ನಮ್ಮ ಸ್ಥಳೀಯವಾದಂತಹ ಒಂದು ಈ ಟಿವಿ ಮಾಹಿತಿ ಮುಖಾಂತರ ಯಾಕೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಈಗ ವಿದ್ಯಾರ್ಥಿಗಳು ರಾಜ್ಯ ಮತ್ತು ದೇಶ ಮತ್ತು ವಿದೇಶದ ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ಸ್ಥಳೀಯ ವಿದ್ಯಾರ್ಥಿಗಳು ನೋಡಿದ್ರೆ ಇದರ ಬಗ್ಗೆ ಅವರಿಗೆ ಮಾಹಿತಿ ಕೊರತೆಯೋ ಅಥವಾ ಮಾಹಿತಿ ಇದ್ದು ಅದರ ಬಗ್ಗೆ ಏನಾದ್ರು ಭಯದ ವಿಷಯವೋ ಏನೋ ಗೊತ್ತಿಲ್ಲ. ಆದ್ರೆ ಆ ರೀತಿ ಯಾವುದೇ ಭಯಗಳು ಬೇಡ. ಯಾವುದೇ ಸಂದರ್ಭದಲ್ಲಿ ಬಂದರೂ ಕೂಡ ಈ ವ್ಯಾಸಂಗ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣದ ಮಾಹಿತಿಯನ್ನ ನಾವು ನಮ್ಮ ಸಂಸ್ಥೆ ಮುಖಾಂತರ ಕೊಡ್ತೇವೆ. ಮುಖ್ಯವಾಗಿ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಈ ಸಂಸ್ಥೆಯನ್ನು ಶುರು ಮಾಡಿದಂತಹ ಡಾಕ್ಟರ್ ಗಣಪತಿ ಸರ್ ಅವರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮಲ್ಲಿ ಬಡವರ್ಗದ ಏನು ವಿದ್ಯಾರ್ಥಿಗಳಿದ್ದಾರೆ ಅಥವಾ ಬಡವರ್ಗದ ಜನತೆ ಏನಿದ್ದಾರೆ ಅವರ ಒಂದು ಏನು ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿರತಕ್ಕಂತಹ ಒಂದು ತರಬೇತಿಯನ್ನು ನಾವು ಇಲ್ಲಿ ಕೊಡ್ತಾ ಇರುವಂತದ್ದು. ಮತ್ತು ಉದ್ಯೋಗದ ಅವಕಾಶಗಳು ಹೆಚ್ಚಿರತಕ್ಕಂಥ ಒಂದು ವಿಷಯ, ಆ ವಿಷಯವನ್ನ ನಾವು ಜನರಿಗೆ ತಲುಪಿಸಬೇಕು ಅನ್ನೋ ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ಮಾಹಿತಿ ಕಾರ್ಯಕ್ರಮವನ್ನ ನಾವು ಈಗ ಏನು ಇಲ್ಲಿ ಆಯೋಜಿಸಿದ್ದು ಮತ್ತು ಅದರ ಮುಖಾಂತರ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಿರುವಂತದ್ದು. ಹಾಗೆ ಇದನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳುವಂತದ್ದು ವಿದ್ಯಾರ್ಥಿಗಳಿಗೆ ಬಿಟ್ಟಿರುವಂತಹ ವಿಚಾರ. ಅದನ್ನು ಅವರು ಉದ್ಯೋಗ ಅವಕಾಶಗಳನ್ನು ಪಡೆಯುವಂಥ ನಿಟ್ಟಿನಲ್ಲಿ ಇರುವಂತಹ ಸುಲಭವಾದ ವೇದಿಕೆ ಅವಕಾಶಗಳು ಅವರಿಗೆ ಇರಿದೆ ಅನ್ನುವಂಥದ್ದು. ಎಸ್, ಥ್ಯಾಂಕ್ ಯು ಕಾರ್ತಿಕ್ ಕಾಮತ್ ಹಾಗೆಯೇ ನವೀನ್ ಪಿ ಸರ್. ಸಾಕಷ್ಟು ವಿಚಾರಗಳನ್ನು ಅಂದರೆ ಮನಮುಟ್ಟುವ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಿದ್ದೀರಿ. ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಏನು ಈಗಾಗಲೇ ಹೇಳಿದ ಹಾಗೆ ಅಂದರೆ ಪ್ರತಿ ವರ್ಷ ಅತ್ಯುತ್ತಮವಾದಂತಹ ವಿದ್ಯಾರ್ಥಿಗಳನ್ನು ಹೆಚ್ಚಾಗಿ ಒಂದು ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಾ ಇರುವಂತಹ ಶಿಕ್ಷಣ ಸಂಸ್ಥೆ ಅನ್ನುವಂಥ ಹೆಗ್ಗಳಿಕೆಯನ್ನು ಕೂಡ ಮಂಗಳ ಸಮೂಹ ಸಂಸ್ಥೆಗಳು ಪಡೆದುಕೊಂಡಿದೆ. ಸೊ ಈ ಒಂದು ಸುಲಭವಾಗಿ ಉದ್ಯೋಗ ಸಿಗಬೇಕು, ಅದರ ಜೊತೆಗೆ ನಾವು ಕೂಡ ಸೇವೆಯನ್ನು ಮಾಡಬೇಕು ಅನ್ನುವಂಥ ಒಂದು ಮಹತ್ತರ ಉದ್ದೇಶವನ್ನು ಇಟ್ಟುಕೊಂಡಿರುವಂಥವರಿಗೆ ಖಂಡಿತವಾಗ್ಲೂ ಈ ಒಂದು ಸಂಸ್ಥೆ ಅತ್ಯುತ್ತಮವಾದ ವೇದಿಕೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.